ನಮ್ಮ ನಾಗರತ್ನ ಅಂತ ಹೇಳ್ಕೊಂಡು ಅವರು ಬ್ರಹ್ಮಾವರದಲ್ಲಿ ಟೀಚರ್ ಆಗಿದ್ದಾರೆ ಅಲ್ವಾ? ಬ್ರಹ್ಮಾವರದಲ್ಲಿ ಕೋಟೇಶ್ವರ ವಿಶ್ವವಿನಾಯಕ ಶಾಲೆ ತೆಕ್ಕಟ್ಟೆ ವಿಶ್ವವಿನಾಯಕ ಶಾಲೆಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮ ಕೊಟ್ಟಿದ್ದೀನಲ್ಲ ನೀವು ಪುಸ್ತಕದಲ್ಲಿ ಮಾಡಿಕೊಂಡಿದ್ದೀರಿ, ಎಲ್ಲ ಇದೆ, ಹೇಳುವಂತದ್ದು ಊರದ್ರಲ್ಲಿದೆ. ಹೌದು ಅಲ್ವಾ? ಆದ್ರೆ ಪ್ರತ್ಯಕ್ಷವಾಗಿ ಒಂದು ವಿಚಾರಗಳನ್ನು ನಿಮ್ಮ ಬಾಯಿಂದಲೇ ಕೇಳೋದು, ಮತ್ತೆ ಏನಾದರೂ ಪ್ರಶ್ನೆ ಹೇಳಿದ್ರೆ ಅವ್ರು ಓದಿದ್ದಿದ್ರೆ ಅದ್ರ ಮೇಲೆ ಪ್ರಶ್ನೆ ಬರ್ಬೋದು. ಹೀಗೆ ಇದ್ರ ಔಚಿತ್ಯ ಹಾಗೆ 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 ನಾನು ಕಂಡು ಮಾತಾಡುವಂತ ಅವ್ರು ಬಂದಿದ್ದಾರೆ. ಅವ್ರಿಗೆ ಅವರು ವಿಡಿಯೋ ಮಾಡ್ತಾ ಇದ್ದಾರೆ. ಆಯ್ತಲ್ಲ, ನಮ್ಮ ಸಂವಾದದ ಮಧ್ಯೆ ಆಗಲಿ ಕೊನೆಗಾಗಲಿ ಅವರಿಗೆ ಕೇಳಬೇಕಾದ್ರೆ ಕೇಳಿದ್ದಾರೆ ಅವರು. ಆಯ್ತು, ಕೇಳಲಿ, ಅವ್ರಿಗೆ ಬೇಕಾದ್ದು ಕೇಳಲಿ, ಹೇಳ್ತೇನೆ, ನನಗೆ ಗೊತ್ತಿದ್ದದ್ದೇ ಹೇಳ್ತೇನೆ. ಈಗ ನೀವು ಹಿಂದೆ ಶೇಷಗಿರಿ ಭಾಗವತರ ಒಡನಾಡಿಯಾಗಿ ಮೊದಲಿಗಾರಿಕೆ ಮಾಡಿದವರು. ಅದು ಪ್ರದರ್ಶನ ವಿಭಾಗ, ಪ್ರದರ್ಶನದ ವಿಭಾಗ ಅದು. ಹೌದು, ಪ್ರದರ್ಶನ ವಿಭಾಗ. ಆದರೆ ನೀವು ಮೂಲತಃ ಒಬ್ಬ ವೇಷಧಾರಿ. ಮೂಲತಃ ವೇಷಧಾರಿ. ಆಮೇಲೆ ಈ ವೇಷಗಾರಿಕೆಯನ್ನು, ಮೊದಲಿಗಾರಿಕೆಯನ್ನು, ಹಾಡುಗಾರಿಕೆಯನ್ನು, ಯಾಕಂದರೆ ನೀವು ಶೇಷಗಿರಿ ಭಾಗವತರ ಸಂಪೂರ್ಣ ಪದವನ್ನು ಕೇಳಿ ಗೊತ್ತಿರುವವರು, ಅವರ ಆಯಾ ಆಕೃತಿ ಮನಸ್ಸಲ್ಲೇ ಇವತ್ತಿಗೂ ಇಟ್ಕೊಂಡವರು. ಅವರು ಅವರ ರೀತಿಯ ಹಾಡುಗಾರಿಕೆಯನ್ನು ನೀವು ಹೇಳಿಕೊಟ್ಟಿದ್ದೀರಿ. ಮೊದಲೇ ವಾದನದಿಂದ ಅನೇಕರನ್ನು ನೀವು ತಯಾರು ಮಾಡಿದಿರಿ. ಆಮೇಲೆ ವೇಷಗಾರಿಕೆಯಲ್ಲಿ ಕೂಡ ಅನೇಕರನ್ನು ನೀವು ಮಾಡಿದಿರಿ ನಮ್ಮ ಕಾಜಾರ ಮತ್ತು ಸಂಘದಲ್ಲಿ. ಅದು ನಾಮಕವಾಸ್ತೆ ಅಲ್ಲ, ಆಗಲಿ, ಅದೀಗ ಅದು ಕಾಲ ವ್ಯತ್ಯಯದಲ್ಲಿ ಆಗ್ತದೆ. ಆದ್ರೆ ನೀವು ಮಾಡಿದ್ರೆ ಹೌದಲ್ಲ, ಪ್ರಯತ್ನದ ಹೌದು. ಸ್ವಲ್ಪ 2 ವರ್ಷ ವೇಷ ಮಾಡಿದ್ದೇನೆ. ಲವ ಬಿಸಿಲಲ್ಲಿ ಲವ, ಇದೆಲ್ಲ ಕಿರಾತ, ಇದೆಲ್ಲ ಮಾಡಿದ್ದೇನೆ.
ವೇಷ ಹಿರೇಡ್ಕ ಮೇಳದಲ್ಲಿ. ಆಗ ವೆಂಕಟ ಕಾಮತ್ರು ಅವರ ಯಜಮಾನರು, ಹಾಸಿಗಾರರು. ಬಹಳ ಹೆಸರಿರುವಂತ ಹಾಸಿಗಾರ. ಹೌದು, ಬಹಳ ಹೆಸರುಳ್ಳ ಹಾಸಿಗಾರರು. ಅವರು ಗೌಡ ಸಾರಿಸಿದ್ರಲ್ವಾ? ಅವರು ಮೊದಲಿಗಾರರು. ಹೌದು, ಮೊದಲಿಗಾರರು. ಹೌದು ಹೌದು. ಗೌಡ ಸಾರಿಸಿದ್ರಲ್ಲ ಅವರು? ಗೌಡ ಸಾರಿಸಿದ್ರು ಅಲ್ವಾ? ಅಲ್ಲ ಅಲ್ಲ ಅಲ್ಲ, ಹೌದು, ಗೌಡ ಸಾರಿಸಿದ್ರು. ಹೌದು, ಹೇಳಿ. ಗೌಡ ಸಾರಿಸ್ಬೇಕು. ಹೌದು. ತುಂಬಾ ಜನ ಆ ಕಾಲದಲ್ಲಿ ಗೌಡ ಸಾರಸ್ವತರು ಯಕ್ಷಗಾನದಲ್ಲಿ ಇದ್ರು ಅಲ್ಲ, ಈಗ ಹೋಲಿಸಿದ್ರೆ? ಹೌದು, ಬಹಳ ಜನ ಇದ್ರು. ಬಹಳ ಜನ ಇದ್ರು. ಈಗ ಇಲ್ಲ, ಸಂಖ್ಯೆ ಕಡಿಮೆ ಆಗಿದೆ. ಈಗ ಕಡಿಮೆ ಆಗಿದೆ. ಅಂದ್ರೆ ವ್ಯಾಪಾರವೇ ಮುಖ್ಯ ಇಟ್ಕೊಂಡು ಅವರು ಹೋಗ್ತಾರೆ. ಈಗ ಹಳ್ಳಿಯಲ್ಲಿ ಇದ್ದವರು ಕಡಿಮೆ ಈಗ ಸಿಕ್ಕೋದು. ಎಲ್ಲ ಬೇಟೆ ಬಂದಿದ್ದಾರೆ. ಹಳ್ಳಿಯ ಕಲೆ ಇದು. ದೇವಸ್ಥಾನದಿಂದ ಒಂದು ಪ್ರಚಾರಕ್ಕಾಗಿ ಹೊರಡುವ ಕಲೆ ಯಾವುದು ಹಳ್ಳಿಯಲ್ಲಿ. ಅಲ್ಲದೆ ಹಳ್ಳಿಯವರಿಗೆ ಒಂದು ಬಿಡುವಿನ ಸಮಯ, ಕಾಲ ಕಳೆಯುವುದಕ್ಕಾಗಿ ಈ ಯಕ್ಷಗಾನವನ್ನು ಉಪಯೋಗಿಸ್ತಾ ಇದ್ರು. ಕಾಲ ಕಳೆಯೋದನ್ನು 5 ತಿಂಗಳ ತಿರುಗಾಟ, 150. 150 ಆಟ. 150 ಆಟ. ಇವತ್ತು 180 ಆಟ ಆಗಿದೆ ಅದು. ಹೌದು. 150ರಲ್ಲಿ 10 ಹೋಗ್ತದೆ. ಅದು ಧರ್ಮದ ಆಟ. ಶುರು 6 ಆಟಗಳಿಗೆ ದುಡ್ಡಿಲ್ಲ. ಆ ದುಡ್ಡಿಲ್ಲದ ಆಟದಲ್ಲಿ ಎಲ್ಲ ನಾವು ಪ್ರಸಂಗಗಳ ಪುನರಾವರ್ತನೆ ಮಾಡುವಾಗ ಒಂದು ಇದದು ಅಭ್ಯಾಸ, ಟ್ರಯಲ್. ಅವ್ರು 2 ರೂಪಾಯಿನ ಊಟ ಕೊಡ್ತಾರೆ, 2 ರೂಪಾಯಿ ಕೊಡ್ತಾರೆ. ಹೀಗೆ ಅದು ಮಂದಾರ್ತಿ ಮೇಳದ ಒಂದು ಕ್ರಮ ಈ ರೀತಿಯಲ್ಲಿ ಇತ್ತು. ಹಾಗೆ ಇನ್ನೇನು ವೇಷದ ಬಗ್ಗೆ ನನಗೆ ಕಿರಾತ ಮಾಡ್ಲಿಕ್ಕೆ ಹೇಳಿದ್ರು ನನ್ನ ತಂದೆ. ನನ್ನ ತಂದೆ ಸಂಗೀತ ಮಾಡ್ತಾ ಇದ್ರು ಅದರಲ್ಲಿ. ಹಿರೇಡ್ಕ ಮೇಳವ? ಹಿರೇಡ್ಕ ಮೇಳ. ಒಂದು ಸ್ವಲ್ಪ ಸಮಯ ಅವ್ರಿಗೆ ಸ್ವರದಲ್ಲಿ ಬಿದ್ದೋಯ್ತು ಕಡೆಗೆ. ಮೇಳ ಬಿಟ್ಟರು. ಅವರು ಬಂದರು ಮನೆಗೆ. ಲೆಕ್ಕ ಇಡ್ತಿದ್ರು ಅದರದ್ದು, ಮೇಳದ್ದು. ಅದು ಏನೋ ಅವರ ಲೆಕ್ಕಾಚಾರದಲ್ಲಿ, ಹಣದಲ್ಲಿ ಅವರವರ ಒಳಗೆ ಏನೋ ಮತಭೇದ ಬಂತು. ಹೌದು, ಒಪ್ಪಿಗೆ ಆಗದೆ ಅದು ಮನೆ ಬಂದರು ಅವರು. ಹಾಗೆ ಬಹಳ ಸ್ನೇಹಿತರಾಗಿದ್ದವರು, ಬಹಳ ವಿರುದ್ಧ ಅವ್ರ ಕಡೆಗೆ. ವೆಂಕಟ ಕಾಮತ್ರಿಗೆ. ವೆಂಕಟ ಕಾಮತ್ರು ಮತ್ತು ಅವರು ಒಟ್ಟಿಗೆ ಮೇಳ ಮಾಡಿದ್ರು. ಅಲ್ಲಲ್ಲ, ಮೇಳ ಮಾಡಿದ್ದು ವೆಂಕಟ ಕಾಮತ್ರೆ. ಅದು ಸಾಮಾನು ಇದು ಅದರ ಮುತ್ಸದಿಗೆ ಎಲ್ಲ ಹಿರಿಯಡ್ಕದ್ದು, ಹಿರಿಯಡ್ಕದವ್ರು ಮಾಡಿದ್ರು. ದೇವಸ್ಥಾನದ್ದು. ಹೀಗಾಗಿ ವೇಷ ಬಿಟ್ಟು ನನ್ನಲ್ಲಿರೋ ದೌರ್ಬಲ್ಯ ನನಗೆ ಗೊತ್ತಿತ್ತು. ಕಿರಾತ ವೇಷದಲ್ಲಿ ಏನಾಯ್ತು? ಕಿರಾತ ವೇಷದಲ್ಲಿ ಮೀನಾಕ್ಷಿ ಕೈನ ಕಿರಾತ ಮಾಡಬೇಕು ಅಂದರು. ನನಗೆ ಆಗೋದಿಲ್ಲ ಅಂತ ಹೇಳಿದೆ. ಯಾಕಂದ್ರೆ ನನಗೆ ಆ ಭಾಷೆ ಬರೋದಿಲ್ಲ, ಅದರಿಂದ ಆಗೋದಿಲ್ಲ. ಒಂದು ವಿಶಿಷ್ಟ ಭಾಷೆ ಬೇಕಾಗಿತ್ತು. ಹೌದು, ಧಾರವಾಡ ಕಡೆ ಭಾಷೆ ಉಪಯೋಗಿಸ್ತಾ ಇದ್ರು. ಅದು ನನಗೆ ಬರೋದಿಲ್ಲ. ಅಲ್ಲಿ ನನಗೆ ಒದ್ದು ತುಳಿದು ಈಗ ಮೇಳದಿಂದ ಹೊರಡಬೇಕು ಹೊರಗೆ. ನನ್ನ ತಂದೆ. ಹೌದಾ? ಅಂತೂ ಇಂತೂ ಆ ಕಣ್ಣೀರಿನಲ್ಲಿ ರಂಗಸ್ಥಳಕ್ಕೆ ಹೋದೆ, ವೇಷ ಮಾಡಿಕೊಂಡು ಹೋಗಿ ಏನೇನು ಹೇಳಿದೆ. ಒಂದು ಯುದ್ಧ ಮಾಡಿದೆ. ಯುದ್ಧದಲ್ಲಿ ನನಗೆ ಕುಣಿತದಲ್ಲಿ ಒಳ್ಳೆ ಪರಿಣಿತಿ ಇತ್ತು. ಆಗ ಕುಣಿತದಲ್ಲಿ ಮಾರ್ಕ್ ಬಂತು. ಕುಣಿತದಲ್ಲಿ ಮಾರ್ಕ್ ನಾನು ಹೆದರೋದಿಲ್ಲ. ಇದು ಮಾತುಗಾರಿಕೆ ಸಾಹಿತ್ಯದಲ್ಲಿ ನಾನು ಹಿಂದೆ ಸ್ವಲ್ಪ. ಯಾಕಂದ್ರೆ ಹೆಚ್ಚು ಓದಲಿಲ್ಲ, ಅದರ ಮೇಲೆ ಹೆಚ್ಚು ವ್ಯವಸಾಯ ಮಾಡಲಿಲ್ಲ. ಇದು ಕಾರಣ. ಹಾಗಾಗಿ ಅಲ್ಲಿಂದ ಇಡೀ ತಿರುಗಾಟ ಮಾಡಿದೆ ಅಂತೂ. ಅದೇ ಸಮಯ ಅವರು ನ್ಯೂಮೋನಿಯಾದಲ್ಲಿ ತೀರಿ ಹೋದ್ರು ಮಂಗಳೂರಿನಲ್ಲಿ. ಅದೇ ವರ್ಷ ನಾವು ಬರಂಗರೆಯಲ್ಲಿದ್ದೆವು. ತೆಂಗು ಮೇಳ ಹಿರಿಯಡ್ಕೊಂಡು ಹೋದ್ದು ಶುರು ತೆಂಗಿಗೆ ಪ್ರಚಾರ. ಒಂದು ನಿಟ್ಟೆಯಲ್ಲಿ ಒಂದು ಆಟ ಆಗಿದೆ, 10 ಆಟ. 10 ಆಟದಲ್ಲಿ ಜನ ದಿನದಿಂದ ದಿನಕ್ಕೆ ಜಾಸ್ತಿ ಮಾಡಿದೆ. ಹೌದು,
ಎಲ್ಲಿಂದ ಬರ್ತದೆ ಜನ. ಅದು ರಾಮಾಯಣ ಪ್ರಸಂಗ. ಅದು ಶಿವರಾಮನಿಗೆ ಬರ್ತಿರ್ಲಿಲ್ಲ. ಆಗ ನಮ್ಮ ಭಾಗವತರು ಶಿವರಾಮಯ್ಯ ಆಗಿದ್ರು. ಅವರು ಮಾರ್ವಿ ಪೂರನ್ನು ಕರೆಸಿ. ಹೌದಾ? ಶ್ರೀನಿವಾಸಪುರ. ಹೌದು, ಶ್ರೀನಿವಾಸಪುರ. ಅವರನ್ನು ಕರೆಸಿ 10 ದಿನದ ರಾಮಾಯಣ ಮುಗಿಸಿದ್ರು. ಹಾಗೆ ಆಗ ನೀವು ವೇಷ ಮಾಡ್ತಾ ಇದ್ದದ್ದು ನೀವು? ಆಗ ನಾನು ಒತ್ತು ಮೊದಲೇ ಮಾಡ್ತಾ ಇದ್ದೆ. ಇದನ್ನು ಬಿಟ್ಟು ಈ ಕಿರಾತನ ಗಲಾಟೆಯಿಂದ ಒತ್ತು ಮೊದಲೇ ಹೋದ್ದು. ಕಿರಾತನ ಗಲಾಟೆ ಬಿಟ್ಟು ಮೊದಲಾಗಿ ಶುರು ಮಾಡಿದೆ. ಆಗ್ಲೂ ಮೊದಲೇ ಬಾರಿಸ್ತಾ ಇದ್ದೆ ನಾನು ಸ್ವಲ್ಪ. ಅದು ವೆಂಕಟ ಕಾಮತ್ರು ಒಂದು ಸರ್ತಿ ಯಾವುದು ಒಂದು ಪದ ಉಂಟು, ವೀರನಾರಾಯಣ ಒಂದೇ ಶಂಭೋ ವರದ ಗಣೇಶ, ಇದುಂಟಲ್ಲ ಈ ಪದ್ಯಕ್ಕೆ ಧೇ ಗಿಡ ಗಿಡತಗ ದರಿ ಗಿಡ ಗಿಡತಗ ದೇ ಗಿಡ ಗಿಡತಗ ದರಿ ಗಿಡ ಗಿಡತಗ ಇದು ಬಾರಿಸ್ಬೇಕು. ನನಗೆ ಅದು ಅವಲಯದಲ್ಲಿ ಬಾರಿಸಿದೆ. ಒಂದು ಪಟಾಲ ಕೊಟ್ಟರು ಬೇಗ. ಯಾರು? ಶ್ರೀನಿವಾಸ ಅಲ್ಲ, ಇದು ಹಾಸ್ಯಗಾರರು ವೆಂಕಟ ಕಾಮತ್. ಪದ ಹೇಳ್ತಿದ್ರು ಅವರು? ಅಲ್ಲ, ಪದ ಅನುಭವ ಇತ್ತು ಅವರಿಗೆ. ಅಲ್ಲ, ಅವ್ರ ಪದ ಹೇಳ್ತಾ ಇದ್ರ? ಯಾರು? ವೆಂಕಟ ಕಾಮತ್ರು. ವೆಂಕಟ ಕಾಮತ್ ಇಲ್ಲ, ಪದ ಹೇಳ್ತಿರ್ಲಿಲ್ಲ. ಮೊದಲೇ ಬಾರಿಸ್ತಿದ್ರು. ಮೊದಲೇ ಬಾರಿಸಿದ್ರು. ಮೊದಲೇಗಾರರಾಗಿದ್ದವರು. ಅವ್ರ ಹೊತ್ತಿನಲ್ಲಿದ್ರಿ ಅಲ್ಲ, ಅಥವಾ ನೀವು ಬಾರಿಸ್ತಾ ಇದ್ರಿ, ಅವ್ರ ಹೊತ್ತಿನಲ್ಲಿದ್ರು? ನಾನು ಸಭಾಲಕ್ಷಣ ಬಾರಿಸ್ತಾ ಇರುವಾಗ ಅವರು ಅಲ್ಲಿ ಹಿಂದೆ ಇದ್ರು, ಸೈಡ್ ನಲ್ಲಿ ನಿಂತಿದ್ರು. ಹೌದು. ಆಗ ಈ ಅವಲದಲ್ಲಿ ಬಾರಿಸೋದು ನೋಡಿ ಒಂದು ಬಿಟ್ಟಿಟ್ರು. ಹೀಗೆ ಹೇಳು ಬಾಯಲ್ಲಿ ಹೇಳಿ ಬಾರಿಸ ಹೀಗೆ. ಆ ಕಾಲದಲ್ಲಿ ಕಲಿಯುವುದು ಕೂಡ ಹೀಗೆಲ್ಲ ಪ್ರದರ್ಶನದಲ್ಲೇ ಕಲಿಯೋದು. ಪ್ರದರ್ಶನದಲ್ಲೇ ಕಲಿಯೋದು. ಅಂದ್ರೆ ಸ್ವಲ್ಪ ಗೊತ್ತಿರಬೇಕು, ಹಿನ್ನೆಲೆ ಗೊತ್ತಿರಬೇಕು. ಹಿನ್ನೆಲೆ ಗೊತ್ತಿದ್ರೆ ಮತ್ತೆ ಪ್ರದರ್ಶನ ಮಾಡಿ ಅಲ್ಲೇ ಅನುಭವ ಆಗೋದು. ಕೇಳಿ ನೋಡಿ ಅಲ್ಲಿ ಅನುಭವಿಸಿ ಅದು ಇದು ಕಲಿತಾ ಇದ್ರು. ನಾನು ಹಾಗೆ ಚಂಡೆ ಬಾರಿಸುವಾಗ 3 ಪ್ರಸಂಗದ ಅನುಭವ ಆಗ್ತದೆ, ಪದ್ಯದ ಅನುಭವ ಆಗ್ತದೆ, ಎಲ್ಲವೂ ಅನುಭವ ಆಗ್ತದೆ. ಅವಾಗ ಚಂಡೆ ಬೇರೆ ಒಂದು ಎಕ್ಸ್ಟ್ರಾ ಜನ ಹಾಕ್ಲಿಕ್ಕಿಲ್ಲ. ನಾನು ಒತ್ತು ಮೊದಲೇ ಮಾಡಿ ಚಂಡೆ ಬಾರಿಸ್ಬೇಕು. ಹೀಗೆ ಮತ್ತೆ ಅದೇ ಅಲ್ಲ, ಹೇಳಿ ನಿಮ್ಮ ಪ್ರಶ್ನೆ ಏನಾದರೂ ಕೇಳಿ. ಈಗ ಈ ನಿಮ್ಮ ಕಾಲದ ಸ್ಥಿತಿಯಲ್ಲಿ ಈ ಯಕ್ಷಗಾನ ಕಲಾವಿದರ ಬದುಕು ಸುಧಾರಣೆ ಆಗಬೇಕು ಅಂತ ಅನಿಸಿತಾ ನಿಮಗೆ? ಸುಧಾರಣೆ ಆಗಬೇಕು ಅನ್ನೋದು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಆಗಬೇಕಂತ ಅನಿಸಿತು. ಹೌದು. ಹೇಗೆ ಹೇಗೆ ಹೇಗಿತ್ತು, ಹೇಗೆ ಆಗಬೇಕಿತ್ತು? ಹೇಗೆ ಆಗಬೇಕು ಅನ್ನೋದು ಮನಸ್ಸಿನಲ್ಲಿ ಇದ್ದಷ್ಟೇ, ನನಗೆ ಹೇಳುವ ಧೈರ್ಯ ಇಲ್ಲ ಆಗ. ಹೌದು, ಯಾಕಂದರೆ ನನ್ನಿಂದ ಹೆಚ್ಚಿನವರು ಇರುವಾಗ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಈಗ ಗುರುಗಳ ಸಂಘಕ್ಕೆ ಅದು ಗುರುಗಳ ಅದು ಹೆಚ್ಚು ಜನರು ಅದಕ್ಕೆ ನಿರ್ದೇಶನ ಬೇಕು ಅಂತ ಹೇಳುವವರು. ಈಗ ನಿರ್ದೇಶನ ಇಲ್ಲ. ಆಗ ಮತ್ತೆ ಇದೇ ಅನುಭವದಲ್ಲೇ ಕಲ್ತುಕೊಳ್ಬೇಕು. ನೋಡಿ ಮಾಡಿ ಅಲ್ಲ, ಈ ನೋಡಿ ಮಾಡಿ ಕಲ್ತ್ರೆ ನಿರ್ದೇಶಕನ ಅವಶ್ಯಕತೆ ಇಲ್ಲದ ಹಾಗೆ ನಡೀತದೆ. ಹೌದು ಅಲ್ವಾ? ಹೌದು. ಈ ನಿರ್ದೇಶನದಲ್ಲಿ ಏನಾಗ್ತದೆ, ಅವನ ಮೆಥಡ್ ಇವನಿಗೆ ಕೊಡೋದು. ಇವನಿಗೆ ಬೇಕಾದ ಪದ್ಧತಿ ಅಲ್ಲ. ಹೌದು, ಅವ್ರಿಗೆ ಕಂಟ್ರೋಲ್ ಇರ್ತದಲ್ಲ, ಅವರು ನಿಯಂತ್ರಿಸ್ತಾರೆ. ಹೌದು, ಅವರಿಗೆ ಬೇಕಾದಾಗೆ ಇದು ನಡೀತದೆ. ಹೌದು, ಅವ್ರ ಬೇಕಾದಾಗಿ ಇದು ಡಬ್ಬು ತೆಗೆದಾಗಿದೆ, ಇದ್ರ ನಕಲು ತೆಗೆದಾಗಿದೆ. ಪದ್ಧತಿಯ ಪ್ರಕಾರ ಆದ್ರೆ ಅಲ್ಲಿ ಸ್ವಂತಿಕೆ ಇಲ್ಲ. ಒಂದು ಅವ ಹೇಳಿದಾಗಿರ್ಬೇಕಲ್ಲ. ಹೌದೌದು ಹೌದು. ಹಾಗಾದ್ರೆ ಪದ್ಧತಿಯಲ್ಲಿ ಸ್ವಂತಿಕೆಗೆ ಕೂಡ ಅವಕಾಶ ಉಂಟು ಪದ್ಧತಿಯಲ್ಲಿ. ಹೌದು ಅಲ್ವಾ? ಹೌದು. ಸ್ವಂತಿಕೆ ಹಾಕಬಹುದು, ಅದು ಅದಕ್ಕೆ ಒಪ್ಪಿಕೊಂಡ್ರೆ. ಅದಕ್ಕೆ ಒಪ್ಪಿಕೊಳ್ಳುವ ರೀತಿಯಲ್ಲಿ ಸ್ವಂತಿಕೆ ತರಲಿಕ್ಕೆ ಅವಕಾಶ. ಹೌದು, ಅವಕಾಶ. ಹೌದು.
ಅರ್ಥದಲ್ಲಿ ಆಗಲಿ, ಕಥೆಗಳ ವೇಷಗಳ ಒಂದು ಗೌರವ ಹೋಗೋ ಕ್ರಮ ಹೌದು ಅಲ್ವಾ? ಹೌದು. ಈಗ ಆ ಕಾಲದಲ್ಲಿ ಒಬ್ಬರನ್ನು ಒಬ್ಬರು ಅನುಕರಣೆ ಮಾಡೋ ಕ್ರಮ ಇತ್ತ, ಅಥವಾ ತಾನೇ ನನ್ನೊಂದು ಹೊಸ್ತು ಆಗಬೇಕು, ನಾನೇ ಕಾಣಿಸ್ಕೊಡ್ಬೇಕು ಅನ್ನೋದು ಇಲ್ಲ, ನಾನು ಕಾಣಿಸ್ಕೊಳ್ಬೇಕನ್ನುವಂಥದ್ದಿಲ್ಲ, ಭಾವನೆ ಇಲ್ಲ. ಅದರಿಂದ ನೋಡಿ ಬೇಕಾದ್ದು ಇವ ಅದು ಒಳ್ಳೇದಂತ ತಗೊಳ್ತಾನೆ. ಯಾರು ನಾನು ಮಾಡಿದ್ದ ಹಾಗೆ. ಈಗ ಗುಂಡೆ ಮೊದಲೇ ಬಾರಿಸ್ತಾರೆ, ಮೊದಲೇ ಬಾರಿಸುವಾಗ ಅವರು ಏನು ಬಾರಿಸ್ತಾರೆ ಅಂತ ಕೇಳಿಕೊಂಡು ಅದನ್ನು ಒಳ್ಳೇದಾದರೆ ಸಾಧ್ಯ ಇದ್ದರೆ ಬಾರಿಸೋದು. ಇದು ಈ ರೀತಿಯಲ್ಲೇ ವೇಷ ಎಲ್ಲ ಇಡೀ ಒಂದು ತಂಡವೇ ಆ ರೀತಿಯಲ್ಲಿ ಇತ್ತು. ಹಾಗಾಗಿ ಕೆಲವರು ಅದನ್ನು ಒಪ್ಪಿಕೊಳ್ತಾರೆ. ಅಂದರೆ ಸ್ವಂತ ಈಗ ನಾನು ನೋಡಿದ ರೀತಿಯಲ್ಲಿ ಅದು ಹಾರಾಡಿ ಗುಂಪು ಇರ್ಬೋದು ಅಥವಾ ಮಟ್ಪಾಡಿ ಗುಂಪು ಇರ್ಬೋದು, ಒಬ್ಬರದ್ದೇ ಒಬ್ಬರು ತತ್ಪ್ರತಿ ಮಾಡೋ ಕ್ರಮ ಇರಲಿಲ್ಲ. ಇಲ್ಲ, ಅದು ಈಗಲೂ ಇಲ್ಲ. ಅಲ್ಲ, ಹಿಂದೆ ಆಗಲೂ ಇಲ್ಲ. ಅದು ಯಾಕೆ, ಅದು ಬೇರೆ ಬೇರೆ ಯಾಕೆ ಆಗ್ತಿತ್ತು? ಬೇರೆ ಅವರ ಪ್ರಕೃತಿಗೆ ಅನುಸಾರವಾಗಿ, ಅವರ ಅಂಗಕ್ಕೆ ಅನುಸಾರವಾಗಿ, ಅವರ ಸ್ವರಕ್ಕೆ ಅನುಸಾರವಾಗಿ ಅದರ ಮೂಲ ತತ್ವ ಒಂದೇ. ಅದರ ತೇರಿ ಹಾಳಾಗುವುದಿಲ್ಲ. ಆದ್ರೆ ಅವರ ಸ್ವಂತಿಗೆ ಅಲ್ಲಿ ಅವಕಾಶ ಧಾರಾಳ ಸಿಗ್ತದೆ. ಅಲ್ವಾ? ಒಬ್ಬರಿಂದ ಒಬ್ರು ಹೆಚ್ಚು ಕಾಣಿಸಿಕೊಳ್ಳಬೇಕು ಅದಿಲ್ವಾ? ಹೆಚ್ಚು ಕಾಣಿಸಿಕೊಳ್ಬೇಕನ್ನೋ ಇಲ್ಲ, ಕಲಿಯೋದ್ರಲ್ಲಿ ಇರ್ತಾನೆ ಕಲಿಯುವವ. ಹೆಚ್ಚು ಒಬ್ಬ ದೊಡ್ಡ ಪ್ರತಿಭಾವಂತ ವೇಷಧಾರಿ ಅವನ ಕೆಲಸದಲ್ಲೇ ಇರ್ತಾನೆ, ಅವನ ಪಾತ್ರ ಪುಷ್ಟೀಕರಣದಲ್ಲಿ. ಇದು ನಡೆದು ಹಾಗೆ ನಾನು ಮಾಡಬೇಕು ಅಂತ ಹೇಳಿಕೊಂಡು ಉಂಟು, ಹಾಗೆ ಆಗೋದಿಲ್ಲ. ಆಗ ಇವನದ್ದೇ ಆದ ಒಂದು ಸೇರಿಸ್ತಾರೆ, ಆದಷ್ಟು ಮಾಡ್ತಾರೆ. ಅದರ ಅನುಕರಣೆ. ನೀವು ಯಥಾರ್ಥವಾಗಿ ಯಕ್ಷಗಾನವನ್ನು ಎಂಜಾಯ್ ಮಾಡಿದಂಥ ಪಿರಿಯಡ್ ಯಾವುದು, ಅಥವಾ ಆ ಸನ್ನಿವೇಶ ಯಾವುದು, ಯಾವ ರೀತಿಯ ಆಟವನ್ನು ಹೆಚ್ಚು ಎಂಜಾಯ್ ಮಾಡಿದೆ? ಈಗ ಅದನ್ನು ಹೆಗಲ ಮೇಲೆ ಹಾಕೊಂಡು, ಮೊದಲೇನು ಹೆಗಲ ಮೇಲೆ ಹಾಕೊಂಡು ನಿಂತುಕೊಂಡು ಬಾರಿಸ್ತಾ ಇದ್ರಿ. ಹೌದು, ನೀವು ಹೇಳಿದ್ರಿ ಅದರಲ್ಲಿ ನನಗೇನು ಕಷ್ಟ ಕಾಣೋದಿಲ್ಲ, ಇಡೀ ರಾತ್ರಿ ಬೇಕಾದರೆ ಹೆಗಲು ಹಾಕಿ ನಿಲ್ತೇನೆ ನಾನು, ನನಗೆ ಕಷ್ಟ ಆಗೋದಿಲ್ಲ, ಎಂಜಾಯ್ ಮಾಡ್ತೇನೆ ಹೇಳಿದ್ರೆ. ನೀವು ಹೆಚ್ಚು ಎಂಜಾಯ್ ಮಾಡಿದ ಕಾಲಘಟ್ಟ ಯಾವುದು? ಹೆಚ್ಚು ಎಂಜಾಯ್ ಮಾಡಿದ, ಸಂತೋಷಪಟ್ಟದ್ದು, ಹೆಚ್ಚು ಸಂತೋಷಪಟ್ಟ ಕಾಲ ಅದು ಮರ್ತೋಯ್ತು. ಹೌದಾ? ಯಾವಾಗ ನಿಲ್ಲುವಂತ ಬೇರೆ ಒಂದು ಸೌಕರ್ಯ ನಮ್ಗೆ ಸಿಕ್ಕಿದಾಗ ಅದು ಮರೀತದೆ. ಇದು ಸುಖ ಅಂತ ಹೇಳಿ ಎಣಿಸ್ತದೆ. ಆದ್ರೆ ಅದು ಸುಖವಾಗೋದಿಲ್ಲ, ಸೊಂಟಕ್ಕೆ ಬೆಟ್ಟಾಗ್ತದೆ. ಅದು ಕೂತ್ಕೊಂಡು ಬಾರಿಸುವಾಗ ಕೂತ್ಕೊಂಡೋದ್ರಿಂದ ತೊಂದರೆ ಹೆಚ್ಚ. ಹೌದು, ಲಘು ಇಲ್ಲ. ಇದು ಆಚೆ ಈಚೆ ನಾವು ಹೋಗಬಹುದು ಸ್ವಲ್ಪ, ಅಂದ್ರೆ ಇಡೀ ಬಾಡಿಗೆ ಮೂವ್ಮೆಂಟ್ ಸಿಗ್ತಾ ಇರ್ತದೆ. ಇದು ಮೂವ್ಮೆಂಟ್ಸ್ ನಿಂತುಕೊಂಡು ಬಾರಿಸೋದ್ರಲ್ಲಿ. ಹೌದು, ಕೂತ್ಕೊಂಡಾಗ ಇದು ಒಂದು ಕಡೆ ಕೂತು ಚಲನೆ ಶಬ್ದ ಆಗಿಬಿಡ್ತದೆ, ಬೆನ್ನು ಮತ್ತು ಸೊಂಟಕ್ಕೆ ಬೆಟ್ಟಾಗ್ತದೆ. ಇದು ಹಳೆ ರೀತಿಯಲ್ಲಿ ಬಂದದ್ದು. ಅದು ಯಾಕೆ ನಿಂತುಕೊಂಡು ಬಾರಿಸೋದು ಮಾಡಿದ್ರು? ಅದು ನಿಂತುಕೊಂಡೇ ಹಿಮ್ಮೇಳೆ ಇರಬೇಕು. ಯಾಕಂದ್ರೆ ಹಿಂದೆ ಮುಂದೆ ಎಲ್ಲ ಹೋಗುವಂತ, ಹಿಂದೆ ಮುಂದೆ ಹೋಗುವ ಪದ್ಧತಿಗೆ ಅನುಕೂಲ ಆಗ್ತದೆ. ಮತ್ತೆ ಬೇರೆ ಆಸನ ಇಲ್ಲ, ಆಸನ ಇದ್ರೆ ಬೇರೆ ಕಡೆ ಹೋಗ್ತದೆ ಮನಸ್ಸು, ಯಾರು ಪ್ರೇಕ್ಷಕರದ್ದು. ಆಸನ ಮಾಡಿದ್ರೆ ಅದನ್ನೇ ನೋಡ್ತಾರೆ, ಕೂತ್ಕೊಂಡ್ರೆ. ಹೌದು, ಇದು ನಾನೇ ಎಣಿಸೋದು ಅದು ಆಗಿರ್ಬಹುದು ಅಂತ. ಈಗ ಹಾಗಾದ್ರೆ ಅದನ್ನು ಹೆಚ್ಚು ಎಂಜಾಯ್ ಮಾಡಿದ್ರಿ ನೀವು, ಆ ರೀತಿಯನ್ನು, ಹಳೆಯ ರೀತಿಯನ್ನು? ಯಾವುದು? ನಿಂತುಕೊಂಡು ಬಾರಿಸಿ ಆ ರಂಗವನ್ನು ನಡೆಸುವ, ಅದು ಬಹಳ ಅನುಕೂಲ. ಅದು ನಿಂತುಕೊಂಡು ಬಾರಿಸುವಂಥದ್ದು ಭಾರ ಅಲ್ವಾ? ಹೆಗಲಿಗೆ ಹಾಕಿ ಭಾರ ಆಗ್ತದೆ ಅಂತ ಹೇಳ್ತಾರೆ. ಇಲ್ಲ, ಅದೇನಾಗೋದಿಲ್ಲ. ನಾವು ಸ್ವಲ್ಪ ಹತ್ಲಾಗಿ ಇದು ಮಾಡ್ತೇವೆ. ಕುತ್ತಿಗೆ ಜನಿವಾರ ಹಾಕಿದಾಗ ಹಾಕೊಳ್ಳೋದು. ಈಗ ಕುತ್ತಿಗೆಗೆ ಹಾಕೊಳ್ಳೋದು ಅವರು
ಸರ ಹಾಕೊಂಡಾಗ ಹಾಕೊಂಡು ಕುತ್ತಿಗೆಗೆ ಬೀಳ್ತದೆ ಪೆಟ್ಟು. ಹೌದು. ಹಾಗಲ್ಲ, ಅಲ್ಲ, ಅದು ಹೀಗೆ ಸಿಗ್ತದೆ, ಇದು ಹೀಗೆ ಕೆಳಗೆ ಬರೋದಿಲ್ಲ. ಕೈ ಮೇಲೆ ಕೆಳಗೆ ಇರ್ತದೆ, ಎಡಕೈ ಮೇಲೆ, ಎಡಕೈ ಮೇಲೆ, ಬಲಕೈ ಕೆಳಗೆ. ಹೌದು. ಅದು ನೆಲಕ್ಕೆ ನೋಡಿಕೊಂಡಿರ್ತದೆ, ಮೊದಲೇ ಮುಖ ಬಲಮುಖ. ಹೌದು. ಆದ್ರಿಂದ ಅದು ಲಘು ಆಗ್ತದೆ. ಈ ನೋಡಿ ಗಂಟು ಅದನ್ನು ಎತ್ತಿ ಹಿಡಿಯುವ ಅಗತ್ಯ ಇಲ್ಲ, ಜೋತು ಬಿದ್ದಲ್ಲಿಗೆ ಬಾರಿಸಬಹುದು ಕೈಯನ್ನು. ಹೌದು ಅಲ್ಲ, ಹೌದು. ಸಂಕುಚಿತ ಆಗ್ತದೆ ಯಾವುದು ಹೀಗೆ ಬಾರಿಸುವಾಗ. ಅದಕ್ಕೆ ಇಷ್ಟೇ ತಿರುಗಬೇಕು ಕೂತು ಬಾರಿಸುವಾಗ. ಈ ಮೂವ್ಮೆಂಟ್ ಸಿಕ್ಕೋದಿಲ್ಲ, ಇಡೀ ಕೈಯ ಮೂವ್ಮೆಂಟ್ ಸಿಕ್ಕೋದಿಲ್ಲ. ಇದು ಈ ಗಂಟಿಂದ ಕೆಳಗೆ ಮಾತ್ರ ಬಾರಿಸಬೇಕು. ಲಘುವಾಗಿರ್ತದೆ. ನೀವು ಹಣ ಸಂಪಾದನೆ ಬಗ್ಗೆ ಏನು ಆಲೋಚನೆ ಮಾಡಲಿಲ್ಲ ಆ ಕಾಲದಲ್ಲಿ? ಇಲ್ಲಪ್ಪ, ಹಣದ ವಿಷಯಕ್ಕೆ ನಾನು ಭೋಜಿಗೆ ಹೋಗಲಿ. 2.25 ಕೊಡ್ತಿದ್ರು ದಿನಕ್ಕೆ, 2.25. ಹೌದಾ? ಒಂದು ಆಣೆ, ವಾರಕ್ಕೆ 4 ಆಣೆ. ಇದರಲ್ಲಿ ಲೌಕಿಕ ದೃಷ್ಟಿ ಕಡಿಮೆಯಾಗಿ ಅಧ್ಯಾತ್ಮ ದೃಷ್ಟಿ ಹೆಚ್ಚಾಗ್ತದೆ ಅನ್ನೋಂತ ಏನಾದ್ರು ಪ್ರಾಬ್ಲಮ್ ಉಂಟಾ? ಹೌದು, ಉಂಟಾ? ಇಲ್ಲ ಇಲ್ಲ, ನಾನು ಪ್ರಾಬ್ಲಮ್ ಅಂತ ಹೇಳಿದೆ, ಪ್ರಾಬ್ಲಮ್ ಅಲ್ಲ ಅದು. ಅಲ್ಲ, ಬದುಕೋದು, ಮನುಷ್ಯನ ಬದುಕು ಆಧ್ಯಾತ್ಮಿಕತೆ ಒಳಗೊಂಡು ಸಾಗ್ತದೆ. ಅಲ್ಲಿ ಭೌತಿಕ ಇದು ಆಶೆ ಪಡೋದಿಲ್ಲ. ಈಗ ಹಣದ ಹಿಂದೆ ಹೋದ್ರೆ ನಮಗೆ ತುಂಬಾ ತೊಂದರೆಗಳು ಉಂಟು ಅನ್ನೋದನ್ನೇನಾದ್ರೂ ಅರ್ಥ ಮಾಡ್ಕೊಂಡು ನೀವು ಹಾಗೆ ಮಾಡಿದ? ಅಲ್ಲ 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 ಅಲ್ಲ, ಮನಸ್ಸಿನಲ್ಲೇ. ಹೌದು. ಅಂದ್ರೆ ಸಾಕದಷ್ಟು ಅಂತ, ಸಾಕು, ಸಿಕ್ಕಿದ್ದು ಸಾಕು. ಆಗ ಸಾಕಾಗ್ತಿತ್ತು. ನಮಗೆ ಬೇಕೆನ್ನುವಂತ ಒಂದು ಆಸೆ ಬೇಕಾದಷ್ಟು ಇದೆ. ಅವರ ಮನೆ ಇದು ಬಾಬಡಿ ಶಾನ್ ಬಾಗಿರು ಭೀಷ್ಮ ಮಾಡಿ ಹೇಳ್ತಿದ್ರು. ಏನ್ ಹೇಳ್ತಿದ್ರು? ಅಸ್ತ್ರ ಕೊಡ್ತಾರಲ್ಲ, ಇದು ಬಳಿರೇ ಶಾಬಾಸನ್ ಒಂದು ಭೀಷ್ಮ ಹೇಳ್ತಾನೆ ಅರ್ಜುನಿಗೆ. ಆಗ ಎಲ್ಲಿ ನನಗೆ ಕೈಗೆ ಸಿಕ್ಕಲಿಲ್ಲ, ಕಣ್ಣಿಗೆ ನೋಡ್ಲಿಕ್ಕಿಲ್ಲ, ನೀವು ಕೊಟ್ಟದ್ದು ಎಲ್ಲಿ ಉಂಟದು ಅಂತ ಅರ್ಜುನ ಹೇಳೋದು ಭೀಷ್ಮನಿಗೆ. ನಿನಗೆ ಏನು ಗೊತ್ತದು? ಮನುಷ್ಯರಿಗೆ ಯಾವಾಗಲೂ ಇವತ್ತು ಒಂದು ಮನೆ ಇದ್ರೆ ಮತ್ತೆ ತೋಟ ಬೇಕಂತ ಆಗ್ತದೆ. ತೋಟ ಬಂದ ನಂತರ ತೋಟದ ಬಂದ ಉತ್ಪತ್ತಿಯಿಂದ ಮಾರಾಟ ಮಾಡುವುದು, ಹಣ ಮಾಡುವಂತ ಒಂದು ಗೀಳು ಹಿಡಿತದೆ. ಹಣ ಮಾಡೋದೇ ಒಂದು ಗೀಳು, ಮತ್ತೆ ತಿನ್ನೋದು ಊಟ ಮಾಡೋದಲ್ಲ. ಆದ್ರಿಂದ ಅದು ಬೇಡ, ಅದು ನಿನಗೆ ಗೊತ್ತಿಲ್ಲ. ಅದು ಕಾಣ್ಲಿಕ್ಕೆ ಸಿಕ್ಕದೇ ಇರುವಂತಹ ವಸ್ತು ನಾನು ಕೊಟ್ಟದ್ದು ಸಂಪತ್ತು. ಅದು ದೇವತೆಗಳಿಗೆ ಸಹ ಕೊಡ್ಲಿಲ್ಲ, ನೆನೆ ಕೊಡ್ತಾ ಇದ್ದೇನೆ. ಇದು ಬಾಬಡಿ ಶಾನ್ ಬಾಗಿರ ಮಾತು. ಅದು ನಿಮಗೆ ಒಪ್ಪಿಗೆ ಆಗಿದೆ? ಅದೆಲ್ಲ ಕೇಳುವಾಗ ನಮ್ಮ ಊರೆಲ್ಲ ಸ್ವಲ್ಪ ಒಂದು ಅದರ ಬಗ್ಗೆ, ಹಣದ ಬಗ್ಗೆ ಮತ್ತೆ ಬದುಕಿನ ಬಗ್ಗೆ ಸ್ವಲ್ಪ ಸಮಾಧಾನ ಆಗ್ತದೆ. ಆಸೆ ಕಡಿಮೆ, ಆಸೆ ಬುರುಕುತನದ ಕಡಿಮೆ ಅಲ್ವಾ? ಆಸೆ ಕಡಿಮೆ. ಅದು ಆ ಕಾಲದ ಕಲಾವಿದರ ಜೀವನ, ಕಲಾವಿದರು ಅಂತಲ್ಲ, ಜನರಲ್ಲೂ ಹಾಗೈತಲ್ಲ. ಹೌದು. ಯಾಕಂದ್ರೆ ಒಬ್ಬ ಸಾಗುವಳಿ ಮಾಡ್ತಾನೆ, ಸಾಗುವಳಿ ಮಾಡಿದ್ರು ನನಗೆ ಸಾಕು ಅಂತ ಹೇಳುವಂತೇಳಿ ಇರೋದು. ದನಿಗಳಿಗೆ ಕೊಡುವಂಥದ್ದು ಕೊಡಬೇಕು ಮೊದಲು. ಅದಕ್ಕೆ ಅವನೇ ಒಬ್ಬ ಕೃಷಿ ಮಾಡುವವ ಸುಗ್ಗಿದ್ದು, ಅಂದರೆ ಸುಗ್ಗಿ ಅಂತ ಬೇರೆ ಎಡೆ ಬೆಳೆ ಮಾಡ್ತಾರೆ, ಅದು ಮನೆಗೆ. ಕಾರ್ತಿದ್ದು ಬೆಳೆ ದನಿಗಳಿಗೆ ಅಂತ ಹಾಗೆ 2 ವಿಭಾಗ ಮಾಡ್ತಿದ್ರು. ಅದ್ರಲ್ಲಿ ಸಂತೋಷ ಪಡಿತಿದ್ರು. ಊಟದ ಖರ್ಚು ಹೇಗೂ ಹೋಗ್ತದೆ, ಅದರಲ್ಲಿ ಊಟದ ಎಲ್ಲವೂ ಹೋಗ್ತದೆ. ಮನೆಗೆ ಬೇಕಾಗೋದ ತರಕಾರಿಯೋ ಎಲ್ಲ ಮಾಡ್ತಾರೆ. ಎಡೆ ಕಸಬು, ಎಡೆ ಕೃಷಿ ಅಂತೂ ಸತತವಾಗಿ ದುಡಿತಲೇ ಇದ್ರು ಆ ಮನುಷ್ಯರು. ಹೌದು, ದುಡಿತಾ ಇದ್ರು. ದುಡಿಮೆ ಮುಖ್ಯ. ಅದೇ ಕಲಾವಿದರು ಕೂಡ ದುಡಿಮೆ, ಕೂಡ ಅಲ್ವಾ? ಅದನ್ನೇ ಮುಂದುವರಿಸಿದ್ರಲ್ಲಿ ಈ ವೃತ್ತಿಯಲ್ಲಿ. ದುಡಿಮೆಯೇ ಪ್ರಧಾನ. ದುಡಿಮೆಯಿಂದಲೇ ನಾವು ಹೇಗೆ ಮಾಡೋದು?
ಆಸೆ ಪಟ್ಟು ದುಡಿಮೆ ಅಲ್ಲ, ಆಸೆಗಾಗಿ ದುಡಿಮೆ ಅಲ್ಲ, ಹಾ ನನ್ನ ಕರ್ತವ್ಯ ಅಂತ ಮಾಡೋದು. ಹಾ ಒಬ್ಬ ಮನುಷ್ಯ ಹುಟ್ಟಿದ್ದಕ್ಕೆ ಮಾಡುವಂತ ಕರ್ತವ್ಯ ಇದು. ಹಾರಾಡಿ ರಾಮಗಾಣಿಗರು ಹಾಗೆಯಾ? ಹೌದು, ಅವರು ಗೊಬ್ಬರ ಹೊತ್ತಿದ್ದಾರೆ. ಹೌದಾ? ಅವರಿಗೆ ಸಾಗುವಳಿ ಉಂಟು. ಹಾ ಸಾಗುವಳಿ ಇದು ಮನೆ ಸಾಗಾಗ್ತದೆ. ಅದರಲ್ಲಿ ಗಣಪತಿ ಪ್ರಭುಗಳಿ ಸಾಗುವಳಿ ಇಲ್ಲ. ಹಾ ಅಂಗಡಿ ಇತ್ತಾ? ಅಂಗಡಿ ವ್ಯಾಪಾರ? ಅಂಗಡಿಯಲ್ಲೇ ಏನಿಲ್ಲ, ಅವರು ಇದರಲ್ಲೇ ಬದುಕು ಸಾಗಿಸ್ತಾರೆ. ಒಬ್ಬರಲ್ಲಿ ಶ್ರೇಷ್ಠನಿಗಿತ್ತು ಸಾಗುವಳಿ, ಪ್ರತಿಯೊಬ್ಬರಿಗೂ ಕೃಷಿಕರದ್ದೇ ಇದು. ಕೃಷಿ, ಹೌದು, ಈ ಕಲೆ ಅನ್ನೋದೇ ಕೃಷಿಕರದ್ದು. ಹೌದು, ಕೃಷಿಕರದ್ದು. ಮತ್ತು ಹಳ್ಳಿದ್ದು, ಪೇಟೆಯ ಸ್ವಲ್ಪ ಇದು ಇಲ್ಲ. ಆದರೆ ಈ ನೀವು ಯಕ್ಷಗಾನ ತಿರುಗಾಟ ಮುಗಿತಾ ಬಂದ ಹಾಗೆ ಇದು ಪೇಟೆಯ ಕಲೆಯಾಗಿ ಮಾರ್ಪಟ್ಟಿದ್ದು. ಹೌದು, ಈಗ ಪೇಟೆಯಾಗಿ ಮಾರುಕಟ್ಟೆ. ನಿಮ್ಮ ಮೇಳವೇ ಮಂಗಳೂರಿಗೆ ಹೋಯ್ತು ಅಥವಾ ಆ ಗಡಿ ದಾಟಿ ಹೋಯ್ತು ಅಂತ ನೀವು ಸಂತೋಷ ಪಟ್ಟಿದ್ದೀರಿ. ಹೌದು, ಹೌದೌದು, ಅದು ಕಲೆ ಪೇಟೆಗೆ ಹೋಯ್ತು. ಹಳ್ಳಿಯಲ್ಲಿದ್ದ ಆ ಕಲೆ ಪೇಟೆಗೆ ಹೋಗಿ ಒಳ್ಳೆ ಭಾಗ್ಯವನ್ನು ಕಂಡಿದ್ದು ಅರ್ಥ ಅಲ್ವಾ? ಮೇಳದ ಯಜಮಾನರಿಗೆ. ಹೌದು. ಯಾರದು ಆಗ ಯಜಮಾನ್? ಇವರೇ ವೆಂಕಟ ಕಾಮತ? ವೆಂಕಟ ಕಾಮತೆ ಅಲ್ವಾ? ಆಮೇಲೆ ಯಾರು ನಡೆಸಿದನು? ಆಮೇಲೆ ಯಾರಿದ್ರು? ವೀರಭದ್ರ ನಾಯಕರು. ವೀರಭದ್ರ ನಾಯಕರು ಅದನ್ನು ಮುಂದುವರಿಸಿದ್ರು. ಹೌದು. ಹಾ, ಎಲ್ಲ ಚುಕ್ತ ಎಲ್ಲ ಕರೆಕ್ಟ್ ಮಾಡಿದ್ರೆ ಆಗಿದ ಆ ಕಾಲದಲ್ಲಿ. ಅವರು ಲೆಕ್ಕಾಚಾರ ಎಲ್ಲ ಚುಕ್ತ. ಹಾ ಹಾ, ಸರಿ ಸರಿ. ನನಗೆ 6 ರೂಪಾಯಿ ಕೊಡಬೇಕಿತ್ತು ಅವರು. ಯಾರು? ವೀರಭದ್ರ ನಾಯಕರು. ಅದು ನಾನು ಸ್ವಲ್ಪ ಗುಡಾಂಬಿ ಮಾಡಿದ್ದೇನೆ ಇಲ್ಲಿ. ಹೌದಾ? ಯಾವುದು ಕೇಳಿಯ? ಅದು ದುಡ್ಡು ಕೊಡಿ ಅಂತ ಕೇಳಿಯ? ಕೇಳಿ ಅಲ್ಲ, ಕೇಳಿ ಕೊಡ್ಲಿ, ಅವರು ಕೊಡ್ಲಿಲ್ಲ. ಗಂಟೆ ಕಟ್ಟಿಕೊಂಡು ಹೊರಟರು. ಬ್ಯಾಗ್ ಹೇಳ್ಕೊಳ್ಳೋದು ಅಂತ ಹೇಳಿಕೊಂಡು ಅಲ್ಲಿ ದೇವಸ್ಥಾನದ ಎದುರಿನಲ್ಲಿ ನಿಂತಿದೆ. ಆಗ ವಿಟ್ಲಗಡೆ ಹತ್ರ ಹೋಗಿ ದೇವಸ್ಥಾನದ ಅವ ಕಣ್ಣೀರು ತೆಗೆದು ಅವರಿಗೆ ಜನ ಕೊಟ್ಟರು ಕಡೆಗೆ. ದೇವಸ್ಥಾನದ ಅಂದ್ರೆ ಅವ್ರಿಗೆ ಗೊತ್ತಾಯ್ತಾ ಇದು? ಇವರಿಗೆ ವೀರಭದ್ರ ನಾಯಕರಿಗೆ ಗೊತ್ತಾಯ್ತದು? ಹೌದು, ಅವ್ರಿಗೆ ಗೊತ್ತಾಯ್ತು. ಗೊತ್ತಾಗಿ ಹೇಳಿದ್ರು ಹೀಗೆ ಸ್ವಲ್ಪ ರಕ್ಷಣೆ ಕೊಡ್ಬೇಕು ಅಂತ. ಹೌದು. ಆ ಕಡೆಗೆ ಅಲ್ಲಿ ಅಡ್ಪಿಸಿನ ಅಂತ ಒಬ್ಬ ಇದ್ದ, ಅವ ಅವರನ್ನು ಬಸ್ಸಿಗೆ ಕಳಿಸಿದ. ಅಂತ ನಿಮಗೆ ಅಲ್ಲಿ ಇಲ್ಲ, ಏನಿಲ್ಲ, ನಮಗಿಲ್ಲ. ನಿಮ್ಮ ಗುರುಗಳಲ್ಲ, ನೀವು ನಿಮ್ಮ ಗುರುಗಳಲ್ವ, ಗುರು ದಕ್ಷಿಣೆ ಅದು ಇಟ್ಕೊಂಡು ಹಾಗೆಲ್ಲ ಹುಡುಗಾಟಿಗೆ ಬಹಳ ಅಸ್ಥಿರವಾಗಿತ್ತು. ಯಕ್ಷಗಾನ ಮೇಳ ತಿರುಗಾಟ ಅನ್ನೋದು ಕಲಾವಿದರ ಮಟ್ಟಿಗಂತೂ ಅದು ವೈಲಿನಲ್ಲಿ ಹೋದ ಹಾಗೆ ಹೋಗುದು ಹೊರತು ಇವರಿಗೆ ಹಾಗೆ ನೋಡಿದ್ರೆ ಈಗಲೇ ಬಾರ್ಗೇನಿಂಗ್ ಪವರ್ ಬಂದದ್ದು ಈಗಲೇ ಕಲಾವಿದರಿಗೆ. ಹೌದು, ಈಗ ಬಾರ್ಗೇನ್ ಮಾಡಿ ಕೇಳ್ತಾರೆ, ಹೆಚ್ಚು ಕೇಳಿ ಪಡ್ಕೊಳ್ತಾರೆ. ಹಾಗೆ ಆ ಕಾಲ ಹಾಗಿತ್ತು. ಆದರೆ ಅದರಲ್ಲಿ ಅವ್ರು ಹೇಳಿದ ರೀತಿಯಲ್ಲಿ ಸಂತೃಪ್ತಿ ಕೂಡ ಇತ್ತು. ಹೇಗೆ ಈಗಿನ ಪರಿಸ್ಥಿತಿ ಉಂಟಲ್ಲ, ಅದಕ್ಕೂ ಪ್ರತಿ ವಿರುದ್ಧ. ಸರಿ, ಹಳೆಯದು ಒಂದು 100 ವರ್ಷದ ಕೆಳಗಿದ್ದ ಅದಕ್ಕೆ ವಿರುದ್ಧವಾಗಿ ಉಂಟು. ಯಾವುದು? ಎಲ್ಲವೂ ಆಹಾರ ವ್ಯವಹಾರಗಳಲ್ಲಿ ಎಲ್ಲದರಲ್ಲಿ ಬದಲಾಗಿದೆ. ಬದಲು ಯಾವುದು? ದೈಹಿಕ ಸುಖಕ್ಕಾಗಿ ಬದಲಾಗಿದ್ದು, ಮತ್ತೇನು ಇಲ್ಲ. ಆಧ್ಯಾತ್ಮಿಕವಾಗಿ ಏನಲ್ಲ ಇಲ್ಲ. ಅದೇ 2 ವಿಷಯ ಉಂಟಲ್ಲ, ಒಂದು ದೈಹಿಕ, ಒಂದು ಆಧ್ಯಾತ್ಮಿಕ. ಆಧ್ಯಾತ್ಮಿಕವನ್ನು ದೈಹಿಕಕ್ಕೆ ಒಗ್ಗಿಸಿಕೊಂಡು ಹೋಗುವುದು ಒಂದು ಜೀವನ. ಒಂದು ದೈಹಿಕವೇ ಮುಖ್ಯ ಅಂತ ಇಟ್ಟುಕೊಂಡು ಅಧ್ಯಾತ್ಮವನ್ನು ಮೂಲೆಗಿಟ್ಟು ಇದನ್ನು ಅನುಸರಿಸಿಕೊಂಡು ಹೋಗುವಂಥ ಸಮಾಜ ಕೆಲವು. ಹೀಗೆ 2. ಈಗ ದೈಹಿಕದ ಇದನ್ನೇ ಮುಖ್ಯ ಅಂತ ಮಾಡಿಕೊಂಡು ಅದನ್ನು ಅನುಸರಿಸಿಕೊಂಡು ಹೋಗ್ತಾ ಇದೆ ಈಗ. ಭೌತಿಕ ಅಭಿವೃದ್ಧಿ. ಹೌದು ಅಲ್ವಾ? ಹೌದು, ಭೌತಿಕ ಸಂತೋಷ. ಹೌದು ಸರ್. ಅದು ಸಮಯ ಅಂತ ಹೇಳ್ತಾರೆ, ಸಮಯ ಒಂದೇ ರೀತಿ ಇರ್ತದೆ. ಸಮಯ ಏನಾಗುತ್ತೆ, ಒಂದ್ಸರಿ ಮೇಲೆ ಹೋಗ್ತದೆ, ಒಂದ್ಸರಿ ಕೆಳಗೆ ಬರ್ತದೆ, ಆ ಕ್ರಮ ಎಲ್ಲ ಇರ್ತದೆ.
ಕೇಳಿ ನಿಮ್ಮ ಪ್ರಶ್ನೆ ಕೇಳಿ. ನೀವು ಯಕ್ಷಗಾನಕ್ಕೆ ಬಂದ ಹಿನ್ನೆಲೆಯನ್ನು ಸ್ವಲ್ಪ ವಿವರಿಸ್ತೀರಾ? ಆಸಕ್ತಿ ಹೇಗೆ ಹುಟ್ಟಿತು? ಯಾಕೆ ಯಕ್ಷಗಾನ ಕ್ಷೇತ್ರವನ್ನೇ ಆಯ್ದುಕೊಳ್ಬೇಕಂತೇಳಿ ಅನಿಸ್ತು? ಯಾರು ನೀವು ಯಕ್ಷಗಾನಕ್ಕೆ ಹೋಗಲಿ ನನಗೆ ಅದೇ ಈ ಯಕ್ಷಗಾನ ಸಂಸ್ಥೆಯಲ್ಲಿರುವಂಥ ಕಲಾವಿದರು ಮತ್ತು ಯಜಮಾನ ಒಬ್ಬ ಸಾತ್ವಿಕನಾಗಿಲ್ಲ ಮತ್ತು ಆ ಕಲಾವಿದರ ಮೇಲೆ ವಿಶ್ವಾಸ ಇಲ್ಲ, ಬರೀ ಹಣಕ್ಕಾಗಿ ಮಾಡ್ತಾನೆ ಅಂತ ಹೇಳಿಕೊಂಡು ನನ್ನ ಮನಸ್ಸಿಗಿತ್ತು. ಅದಕ್ಕಾಗಿ ಮೇಳ ಬಿಟ್ಟು ಮುಂಬೈಗೆ ಹೋದೆ ನಾನು. ಮುಂಬೈಗೆ ಹೋಗಿ 1 ವರ್ಷ ಇದ್ದೆ. ಎಲ್ಲಿಯಾರು ಕೆಲಸ ಸಿಗ್ತದ ನೋಡು ಅಂತ. ಬ್ಯಾಟ್ರಿ ಕಾರ್ಖಾನೆಗೆ ಒಂದು ಚಪಾತಿ ಕಿಸಿ ಹಾಕ್ಕೊಂಡು ಲೈನ್ ತಾಗಲಿಕ್ಕೆ ಹೋಗಿದ್ದೇನೆ. ಆದರೆ ಈ ಎಡೆಯಲ್ಲಿ ನೈಟ್ ಸ್ಕೂಲಿಗೆ ಹೋಗ್ತಾ ಇದ್ದೆ, 7ನೇ ಕ್ಲಾಸಿಗೆ. ನೈಟ್ ಸ್ಕೂಲು ಅಲ್ಲಿ ಬ್ಯಾಟ್ರಿ ಕಾರ್ಖಾನೆಯಲ್ಲಿ ಜನ ತಗೊಳ್ತಾರೆ ಅಂತ ಹೇಳಿಕೊಂಡು ನನ್ನ ಸಂಗಾತಿ ವಿದ್ಯಾರ್ಥಿ ಒಬ್ಬ ಹೇಳಿದ, ನೋಡು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಕಾಯ್ತಾ ಇದ್ದೆ. ನಾನು ಹೋದ ದಿವಸ ಅಲ್ಲಿ ತಗೊಳ್ಳೋದಿಲ್ಲ ಜನ. ನಾನು ಹೋಗದ ದಿವಸ ನೀನು ಇವತ್ತು ಬರಲಿಲ್ಲ ಯಾಕೆ ಹೇಳ್ತಾನೆ ಅವ. ಆಗ ಎಲ್ಲೆಲ್ಲಿ ನೋಡಿದರೂ ನನಗೆ ಕೆಲಸದ ಸಿಗುವ ಪ್ರಮೇಯ ಇಲ್ಲ. ಅಲ್ಲಿಯೂ ಯಕ್ಷಗಾನದಾಗಿತ್ತು ನನಗೆ. ನಾನೊಂದು ಆಗ ಬ್ರಿಟಿಷರ ಕಾಲ ಒಂದು ಫೈರ್ ಇತ್ತು. ಅದಕ್ಕೆ ಒಬ್ಬರು 90 ರೂಪಾಯಿ ಕಂಟ್ರಾಟಿಗೆ ತಗೊಂಡೆ. 1 ಫಂಕ್ಷನಿಗೆ 90 ರೂಪಾಯಿ. ಮಂಕಿ ಶ್ರೀನಿವಾಸರಾಯರು ಅಂತ ಅವರು ಅಲ್ಲಿ ಎಲೆಕ್ಟ್ರಿಕ್ ಇದು ಫ್ಯಾನು ಮತ್ತು ಇದೆಲ್ಲ ಮಾರಾಟ ಮಾಡುವ ಗೂಡ್ಸ್, ಎಲೆಕ್ಟ್ರಿಕ್ ಗೂಡ್ಸ್ ಮಾಡುವ ವ್ಯಾಪಾರಿಗಳು ಅವರು ತಾಯಿಸಿದ್ರು. ಅಂತೂ ಒಂದು ಪೂರೈಸಿತು. ಅಲ್ಲಿ ಇಂಗ್ಲೆಂಡಿಂದ ಬಂದವಳು ಒಬ್ಬಳು ಹೇಳಿದ್ಲು, ಅದು ಒಂದು ಕಿರಾತನ ಕತೆ ಮಾಡಿ ತೋರಿಸಿದೆ ಅಲ್ಲಿ ಬಾಂಬೆಯಲ್ಲಿ ಫನ್ ಫೈರ್ನಲ್ಲಿ. ಫನ್ ಫೇರ್ ಅಂತ, ಫನ್ ಫೇರ್. ನನಗದು ಹಿಂಗೆ ಇಂಗ್ಲೀಷ್ ಬರೋದು. ಸರಿ ಸರಿ. ಅವಳು ಕೇಳಿದ್ದಕ್ಕೆ ಅವಳು ಅಡ್ರೆಸ್, ನಾಳೆ ನೀವು ನನ್ನ ಇಂಥಲ್ಲಿ ರೂಮ್ ಮಾಡಿದ್ದೇನೆ, ಅಲ್ಲಿಗೆ ಬನ್ನಿ ಅಂತ ಹೇಳಿಕೊಂಡು ಅವಳು ಇಂಗ್ಲೀಷ್ನಲ್ಲಿ ಬರೆದು ಕೊಟ್ಲು. ನನಗೆ ಇದನ್ನು ಅಭ್ಯಾಸ ಮಾಡಬೇಕಂತ ಆಸೆ ಉಂಟು ಅಂತ. ಆಗ ನನಗೆ ನಾಚಿಕೆ ಆಯಿತು. ಅಲ್ಲಿ ಕಾರ್ಕಳದ ಸಂಘದ ದಾಮೋದರ ಪೂಜಾರರು ಅಂತ ಹೇಳುವವರೊಬ್ಬರು ಇದ್ರು. ಅವರಲ್ಲಿ ಊಟ ಮಾಡಿದ್ದು ಅವರ ಮುಖಾಂತರವೇ ಅಲ್ಲಿಯ ಕನ್ನಡ ಇದು ಸಂಘದ ಮ್ಯಾನೇಜರ್ ಅವರು. ಮತ್ತು ಅಮಲ್ಪಾಡಿಯವರು ಒಬ್ಬರು ಇದ್ದರು, ಶೆಟ್ರು. ಅವ್ರ ಹೆಸರು ಮರ್ತೋಯ್ತು ನನಗೆ ಭಾರಿ ವಿಶ್ವಾಸ ಇದ್ದರು. ಅವ್ರ ಪ್ರೆಸ್ನಲ್ಲಿ ಕೆಲಸ ಮಾಡುವರು. ಹೀಗೆ ಅಲ್ಲಿ ಒಂದು ಸಂಘ ಕಟ್ಟಿಕೊಂಡಿದ್ದರು. ಅವರು ನನ್ನ ಕರೆಸಿ ಕ್ಲಾಸ್ ಮಾಡಲಿಕ್ಕೆ ಹೇಳಿದರು. ಅದು ಮಾಡಿದೆ ಅಲ್ಲಿ ಸ್ವಲ್ಪ ಸಮಯ. ಸ್ವಲ್ಪ ಹಣವೂ ಸಿಕ್ಕಿದ್ದು. ಹಾಗಾಗಿ ನನಗೂ ಹಣೆಯಲ್ಲಿ ಬರೆದದ್ದೇ ಯಕ್ಷಗಾನ ಅಂತ ಎಣಿಸಿದೆ. ಎಲ್ಲಿ ಹೋದ್ರೂ ಏನು ಕೆಲಸ ಸಿಕ್ಕೋದಿಲ್ಲ, ಎಲ್ಲಿ ಹೋದ ಅದೇ ತಾಗ್ತದೆ, ಮುಂದೆ ಬಂದು ನಿಲ್ತದೆ ದೈವದ ನಮೂನಿ. ಆದ್ರಿಂದ ಇದೇ ನಾನು ಅನುಸರಿಸಬೇಕಂತ ಹೇಳಿಕೊಂಡು ಇಲ್ಲಿಂದ ಟೆಲಿಗ್ರಾಮ್ ಮಾಡ್ತಾ ಇದ್ರು ಮಂದಾರ್ಜಿಯಿಂದ, ಮೇಳಕ್ಕೆ ಬನ್ನಿ 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 ಅಂತ. ಹಾಗಾಗಿ ನಾನು ಬರೋದಿಲ್ಲ ಅಂತ ಹೇಳಿಕೊಂಡು ತ್ಯಜಿಸಿ ಇಟ್ಟಿದ್ದೆ. ಇಲ್ಲಿ ಬಂದ ಕಡೆಗೆ ಪುನಃ ಮಂದಾರ್ತಿ ಮೇಳಕ್ಕೆ ಸೇರಿದೆ. ಯಾವ ವಯಸ್ಸಿನಲ್ಲಿ ಯಕ್ಷಗಾನ ಶುರು ಮಾಡಿದ್ದು? ಯಾವ ವಯಸ್ಸಿನಲ್ಲಿ ಯಕ್ಷಗಾನ ಶುರು ಮಾಡಿದ್ದು? ಎಷ್ಟು ವರ್ಷಕ್ಕೆ ಅಂತ ನೀವು ಯಕ್ಷಗಾನ ಕ್ಷೇತ್ರಕ್ಕೆ? 18ನೇ ವರ್ಷ. ಮೊದಲು ಕಲ್ತಿದ್ದು? ಮೊದಲು 6ನೇ ಕ್ಲಾಸ್ವರೆಗೆ, 6ನೇ ಕ್ಲಾಸ್ ಪಾಸ್ ಆಗಿದ್ದೇನೆ. ಅಲ್ಲ, ಅವರ ತಂದೆಯವರು ಹಾಡುಗಾರರಾಗಿದ್ರು ಮತ್ತು ಯಕ್ಷಗಾನ ಕಲಿಸಿದ್ರು. ಆಮೇಲೆ ಅವರ ಗುರುಗಳು ಆಗಿರುವ ಪಟ್ನಶೆಟ್ಟಿ ನಾಗಪ್ಪ ಕಮ್ತಿ ಅಂತ ಅವರು ಇವರಿಗೆ ಪ್ರಾರಂಭದ ಪಾಠ ಮಾಡಿದಲ್ವಾ ಕುಣಿತದ್ದು? ನಾಗಪ್ಪ ಕಾಮತ್. ಹೌದು.
ಆದರೆ ಬಡಗಿನ ವೇಷ ಮಾಡಿದ್ರು ಹಾಂ ಹಾಂ ಹವ್ಯಾಸಿ. ಕಾರ್ಕಳದವರು ಆಗಿದ್ದು ಇಲ್ಲಿಗೆ ಬಂದದವರು, ಗಿರಿಡಕ್ಕೆ ಬಂದದ? ಹೌದು. ಹೌದಾ? ಅಲ್ಲ, ಭಟ್ರಶೆಟ್ಟಿ ಅವರಿಗೆ. ಹಾಂ, ಇಲ್ಲಿ ಪಟ್ಟಣಶೆಟ್ಟಿ. ಇಲ್ಲಿ ದೇವಸ್ಥಾನದ ಪಟ್ಟಣಶೆಟ್ಟಿ ಅವರು ಈ ಪಟ್ಟಣದ ಒಂದು ಅಧಿಕಾರ, ಹಿರಿಯ ನಾಗರಿಕ ಅಧ್ಯಕ್ಷರ ಏನಿದ್ರು ಅವರ ಹತ್ರ ಕೇಳಿಕೊಂಡು ಮಾಡಬೇಕು. ಹಾಂ ಹಾಂ. ಹೀಗೆ ಪಟ್ಟಣಶೆಟ್ಟಿ ಅಂತ ಹೇಳೋದು ಇತ್ತು, ಇಲ್ಲಿ ಇತ್ತು, ಪೆಡ್ರೋಲ್ನಲ್ಲಿ ಇತ್ತು, ಕೆಲವು ದೇವಸ್ಥಾನದಲ್ಲಿ ಇತ್ತು. ಅವರು ಕಾರ್ಕಳದವರ ಮೂಲತಃ? ಮೂಲತಃ ಕಾರ್ಕಳದವರ? ಹೌದು, ಕಾರ್ಕಳ ಅವ್ರದ್ದು. ಹೌದಾ? ಹೌದು. ಹಾಂ. ರುಕ್ಮಾಯಿ ಕಂಪ್ತಿಯರು ಅಂತ ಅವರ ಅಣ್ಣ. ಅದು ಯಾವ ಕಾಲದಲ್ಲಿ ಆಗುತ್ತೆ ಗೊತ್ತಿಲ್ಲ. ಹಾಂ ಹಾಂ. ಅವರು ಐಗಳ ಮಠದಲ್ಲಿ ಐಗಳಾಗಿ ವಿದ್ಯೆ ಕಲಿಸ್ತಾ ಇದ್ರು. ಅಂದರೆ ಆಗ ಶಾಲೆ ಇಲ್ಲ ಅಲ್ಲ, ಅವರಿಂದ ಕಲ್ತು. ಇನ್ನೇನು. ಮತ್ತೆ ನಿಮ್ಮ ತಿರುಗಾಟದ ಅನುಭವ ಹೇಗಿತ್ತು? ಈಗ ಕಾಲ್ನಡಿಗೆಯಲ್ಲೇ ಹೋಗ್ತಿದ್ದಲ್ವಾ ಅವಾಗ? ಹೌದು. ಈಗ ಎಷ್ಟು ದಿನಕ್ಕೊಮ್ಮೆ ಮನೆಗೆ ಬರ್ತಾ ಇದ್ರಿ ಅಥವಾ ಅಲ್ಲಿಂದನೇ ಪ್ರಯಾಣ ಮುಂದುವರಿಸ್ತಾ ಹೋಗ್ತಾ ಇದ್ದಿದ್ರಾ? ಯಾವ ರೀತಿ ಇತ್ತು ಅನುಭವ? ಈಗ ಕೆಲವು ಕಡೆ ಎಲ್ಲ ತುಂಬಾ ಒಳಗಡೆ ಇರ್ತಾ ಇತ್ತಲ್ವಾ ಅವಾಗೆಲ್ಲ? ನಡೆದು ಹೋಗ್ಬೇಕು ಕಾಲ್ ದಾರಿಯಲ್ಲಿ. ನಾವು ತಂಡ ಕಟ್ಟಿಕೊಂಡು ಒಂದು ಇಡೀ ಪೂರ್ಣ 10 ಪೇಟೆಗೆ ನೋಡಿ ಇವ್ರಿಗೆ ಬರ್ದಿದ್ದಾರೆ. ಇವರು ಮಾಯಾಲೋಕದಲ್ಲಿ ಉಂಟದು ಅವ್ರು ಬರ್ದದ್ದು. ಅದು ಸಂಪೂರ್ಣ ಹಳ್ಳಿಗೆ ರಸ್ತೆ ಇಲ್ಲ, ವೆಹಿಕಲ್ ಇಲ್ಲ, ಗಾಡಿಯಲ್ಲಿ ಹೋಗ್ಬೇಕು. ಹೋಗೋದಿದ್ರೆ ಒಳ ರಸ್ತೆಯಲ್ಲಿ ಹೋಗ್ಬೇಕು. ಒಳ ರಸ್ತೆ ನಮ್ಗೆ ಗೊತ್ತಿರ್ತದೆ, ಪ್ರತಿ ವರ್ಷ ಹೋಗಿ ದಾರಿಯಲ್ಲಿ. ಹೀಗಾಗಿ ಒಳ ರಸ್ತೆಯಲ್ಲಿ ಹೋಗ್ತೇವೆ. ಒಳ ರಸ್ತೆ ಗಿಡ್ಡ ರಸ್ತೆ ನಿಜವಾಗಾದ್ರೆ. ಒಳ ರಸ್ತೆ ಈ ರಸ್ತೆಗಿಂತ ಸ್ವಲ್ಪ ಹತ್ರ ಆಗ್ತದೆ. ನೋಡಿ, ಇಲ್ಲಿಂದ ಮಂದಾರ್ತಿ ಹೋಗ್ಬೇಕಾದ್ರೆ ಇಲ್ಲಿಂದ ಬಜೆಯಿಂದ ಬೇತ್ರಿಯಿಂದ ಅಲ್ಲಿ ಇದುಂಟು, ಬೇತ್ರಿಯಿಂದ ನಡೂರಿನಿಂದ ಮಂದಾರ್ತಿ 8 ಮೈಲು. 8 ಅಲ್ಲ, 12 ಮೈಲ್ ಆಗ್ತದೆ. ಎಷ್ಟು ದಿನಕ್ಕೊಮ್ಮೆ ಮನೆಗೆ ಬರ್ತಾ ಇದ್ರಿ? ನಮ್ಗೆ ರಜೆ ಇತ್ತು, ಬರ್ತಾ ಇದ್ದೇವೆ. ರಜೆ ಇದ್ದಾಗ ಮನೆಯವ್ರ ಸಹಕಾರ ಹೇಗಿತ್ತು? 3 ದಿವಸ ಶಿವರಾತ್ರಿ ರಜೆ, ಮಂದಾರ್ತಿ ಉತ್ಸವಕ್ಕೆ ಒಂದು 2-3 ದಿನ ರಜೆ, ಹೀಗೆಲ್ಲ ರಜೆ ಕೊಡ್ತಾ ಇದ್ರು. ಸಂಬಳ ನಡೀತಿತ್ತು. ನಾವು ಹೋಗದೆ ಇದ್ರೆ ನಮಗೆ ಕಳಪು ಅಂತ ಹೇಳಿಕೊಂಡು ಸಂಬಳದಲ್ಲಿ ಒಂದಕ್ಕೆ ಡಬ್ಬಲ್ ದ್ವಿಗುಣ ಆಗಿ ಹಣ ತೆಗಿತಿದ್ರು. ಹಾಗೆಲ್ಲ ಇತ್ತು. ಹೌದು. ಕಡ್ಡಾಯವಾಗಿ ಹೋಗ್ಲೇಬೇಕು. 2 ರೂಪಾಯಿ ತೆಗಿತಾರೆ. ದಿವಸಕ್ಕೆ ಎಷ್ಟು ಸಂಬಳ ಬೀಳ್ತದೋ ಅದರ ಡಬಲ್. ಅದು 1 ತಿಂಗಳಾದ ನಂತರ ಆದರೆ ಇಲ್ಲ, 1 ತಿಂಗಳು ಸಂಬಳವೇ ಕಡಿಮೆ ಆಗ್ತದೆ. 1 ತಿಂಗಳ ಸಂಬಳ ಕಡಿಮೆ, ಡಬಲ್ ಆಗೋದು ಕಡಿಮೆ ಆಗ್ತದೆ. 1 ತಿಂಗಳು ಕಂಟಿನ್ಯೂಸ್ ರಜೆ ಮಾಡಿದ್ರೆ. ಆದ್ರಿಂದ ಇವರು ಬುದ್ಧಿವಂತಿಕೆ ಏನ್ ಮಾಡ್ತಾರೆ, ಇವರೆಲ್ಲ ಕೆಲವರು ಮಾಡೋರಿದ್ರು, ಅವರು ಕೆಲವು ಸರಿ ಕಾಯಿಲೆ ಬರ್ತದೆ, ಕಾಯಿಲೆ ಬರ್ತದೆ, ಹೋಗಿ ಬರುದಿಲ್ಲ. ಆಗ ಏನ್ ಮಾಡ್ತಾರೆ ಅಂದ್ರೆ, ಒಂದು 5 ದಿವಸ 10 ದಿವಸ ಬಾಕಿ ಇದೆ ಇಟ್ಕೊಳ್ಳಿ, ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಆ ಮೂಲಕ ಇಮ್ಮಡಿ ಆಗುವುದು ತಪ್ಪಿ 1 ತಿಂಗಳ ಸಮಾನ ವೇತನ ಕಟ್ಟಾಗ್ತದೆ. ಸರಿ ಆತರ. ಹಾಗೆ ಅಂದ್ರೆ ಕಲಾವಿದರು ತಪ್ಪಿಸಿಕೊಳ್ಳಬಾರದು ಅನ್ನೋದಕ್ಕೆ ಯಜಮಾನರು ಮಾಡಿದಂತ ವ್ಯವಸ್ಥೆ ಅದು. ಅದೇನು ತಪ್ಪು ಅಂತ ನಮ್ಗೆ ಬಹಳ ಹೇಳಿ ಬರೋದಿಲ್ಲ. ಯಾಕಂದ್ರೆ ಈ ಕಲಾವಿದರ ಹೆಸರ ಮೇಲೆಯೇ ಆ ಮೇಳ ನಡೆಯುದಲ್ವಾ. ಗೋಪಾಲ ಮೊದ್ಲೇ ಕೇಳ್ಬೇಕು, ಆರಡಿ ರಾಮಗಾಣಿಗರ ವೇಷ ನೋಡ್ಬೇಕು, ಆ ಒಂದು ವಿಶೇಷ ಆಸಕ್ತಿ ನಡೆಯೋದು. ಇವರು ಒಬ್ಬೊಬ್ಬರೇ ರಜೆ ಮಾಡಿದ್ರೆ ಹಾಗೆ, ಅದಕ್ಕೋಸ್ಕರ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ತಪ್ಪು ಅಂತ ಹೇಳಿ ಬರೋದಿಲ್ಲ. ಅಂದ್ರೆ ಮೊದ್ಲೇ ಕೇಳಿ ರಜೆ ಮಾಡಿದ್ರೆ ಸಂಬಳ ಕಟ್ ಮಾಡ್ತಿದ್ರಾ? ಇಲ್ಲ ರಜೆ ಹೌದು ಕೊಡ್ತಾ ಇದ್ರ. ರಜೆ ಅನುಕೂಲ ಇತ್ತು ಅಂದ್ರೆ ನಿಮ್ಗೆ ಬೇಕಾದಾಗ? ಅದು ಕಂಪಲ್ಸರಿ, ಅದೇ ರೂಲ್. 1 ತಿಂಗಳು ರಜೆ ಮಾಡಿದ್ರೆ 1 ತಿಂಗಳು ಸಂಬಳ ತೆಗಿತಾರೆ. 6 ದಿವಸ 7 ದಿವಸ ಮಾಡಿದ್ರೆ ಅದಕ್ಕೆ ಡಬಲ್ ಸಂಬಳ. ಹೇಳದೆ ಇವ್ರು ಮಾಡ್ತಾರೆ ರಜೆ. ಹೌದು, ಕೆಲವೊಮ್ಮೆ ಅದಕ್ಕೆ ಕಳಪು. ಹೇಳಿ ಎಷ್ಟು ದಿವಸ ಇದೆ, ಎಷ್ಟು ದಿವಸ ತಿಂಗಳಿಗೆ ತಿರುಗಾಟದಲ್ಲಿ ಎಷ್ಟು ದಿವಸ ರಜೆ ಇದೆ? ತಿರುಗಾಟದಲ್ಲಿ ಎಷ್ಟು ದಿವಸ ರಜೆ? 6 ರಜೆ. 6 ರಜೆ, ಅದು ಸಂಬಳ ಸಹಿತ. ಅದು ಸಂಬಳ ಸಹಿತ ತಿಂಗಳಿಗೆ ಅಲ್ಲ, ಇಡೀ ತಿರುಗಾಟದಲ್ಲಿ 6 ರಜೆ. 6 ರಜೆ, ಅದಕ್ಕೆ ಸಂಬಳ ಕೊಡ್ತಾರೆ ಅವರು.
ಅದಕ್ಕಿಂತ ಹೆಚ್ಚು ಇವರು ತಪ್ಪಿ ಮಾಡಿದ್ರೆ ಬರ್ಲಿಕ್ಕೆ ಆಗದೇ ಇದ್ರೆ ಆ 1ಕ್ಕೆ 2 ಎಷ್ಟು ದಿವಸ ಬರ್ಲಿಲ್ವೋ ಅಷ್ಟು ದಿವಸ ಸಂಬಳದ ಇಮ್ಮಡಿಯಷ್ಟು ಅವರು ಹಿಡ್ಕೊಳ್ತಾರೆ, ಕಟ್ ಮಾಡ್ತಾರೆ. ಅದು ಕೊನೆಗೆ ಲೆಕ್ಕಾಚಾರದ ಕೊನೆಗೆ ಹೇಳ್ತಾರೆ, ನೋಡಿ ನೀನು ಇಂತಿಷ್ಟು ದಿವಸ ನೀನು ಹೇಳದೆ ಬರ್ಲಿಲ್ಲ, ರಜೆ ಮಾಡಿದೆ, ಅದಕ್ಕೆ ಇಷ್ಟು ಆಗ್ತಿತ್ತು, ಅದ್ರ ಇಮ್ಮಡಿ ನಾನು ಕಟ್ ಮಾಡಿದ್ದೇನೆ ಅಂತ ಹೇಳ್ತೀರ. ಹಾಗೆ ಲೆಕ್ಕಾಚಾರ ಕರೆಕ್ಟ್ ಮಾಡ್ತೀರಾ. ಮನೆಯವರ ಸಹಕಾರ ಹೇಗಿತ್ತು? ಮನೆಯವರ ಸಹಕಾರ ಮನೆಯವರ ಸಹಕಾರ ಇತ್ತು, ನನ್ನ ತಂದೆಯದ್ದು ಸಹಕಾರ ಇತ್ತು, ತಾಯಿದು ಇತ್ತು. ಪೂರ್ವ ಕುಟುಂಬ ಈಗಿನ ಹಾಗೆ ವಿಭಕ್ತ ಅಲ್ಲ, ನ್ಯೂಕ್ಲಿಯಸ್ ಇದೆಲ್ಲ ಫ್ಯಾಮಿಲಿ ಅಲ್ಲ, ಎಲ್ಲ ಇವರು ಅಣ್ಣ ತಮ್ಮಂದಿರೆಲ್ಲ ಇದ್ರು. ಇವರ ದೊಡ್ಡ ಚಿಕ್ಕಪ್ಪ, ಇವರ ತಂದೆ ದೊಡ್ಡವರು ಅಂತ ಅಲ್ಲ, ಚಿಕ್ಕಪ್ಪ ಇದ್ರು ನಾರಾಯಣರಾವ್, ವಿಭಕ್ತ ಇವರು ಫ್ರೀಡಮ್ ಫೈಟರ್ ಎಚ್ ನಾರಾಯಣರಾವ್, ಇಲ್ಲಿ ರಾಮರಾಯ ನಮ್ಮ ಕಾರ್ ಅಂತ ಜೊತೆಗಾರರು, ಶಿವರಾಮ್ ಜೊತೆಗಾರರು, ಇದ್ದವರು. ಆಮೇಲೆ ಗಾಂಧಿಯವರ ಗ್ರಾಮಾಭ್ಯುದಯ ಅಂತ ಒಂದು ಮಾಡ್ತಾ ಇದ್ರು. ಆಗ ಮನೆಯಲ್ಲಿ ನೇಕಾರಿಕೆಲ್ಲ ಮಾಡ್ತಾ ಇದ್ರು, ಅದನ್ನೆಲ್ಲ ಇವರು ಸಂಚಾಲನೆ ಮಾಡಿದ್ದಾರೆ. ಬಹಳ ದೊಡ್ಡ ಒಂದು ಸೋಷಿಯಲ್ ರಿಫಾರ್ಮಿಸ್ಟ್ ಅವರು ಆ ಕಾಲದಲ್ಲಿ. ಅವರೆಲ್ಲ ಅವಿಭಕ್ತವಾಗಿ ಒಂದು ಕುಟುಂಬದಲ್ಲಿ ಇದ್ರು. ಹಾಗೆ ಒಬ್ಬರು ಹೊರಗೆ ಕಲಾವಿದನಾಗಿ ಹೋದ್ರೆ ಅವರಿಗೆ ಭೂಷಣವೇ ಯಾಗುತ್ತುಂಟ, ಪ್ರಚಾರ ಅಲ್ವಾ. ಹಿರಡಕ ಗೋಪಾಲರಾಯ ಅಂದ್ರೆ ಹಿರಡಕ ಅಂತ ಬರೋದು, ಮತ್ತು ಆ ಮನೆತನಕ್ಕೆ ಗೌರವ, ಹಾಗಾಗಿ ಬಿಟ್ಬಿಡಿದ್ರು. ಅಲ್ಲ ನಾನು ಎಲ್ಲ ಫೀಲ್ಡ್ನಲ್ಲಿಯೂ ಕೆಲಸ ಮಾಡಿದ್ದೇನೆ. ಯಾವುದಂದ್ರೆ ಗಾಂಧಿಯ ಚಳವಳಿಯಲ್ಲಿಯೂ ಕೆಲಸ ಮಾಡಿದ್ದೇನೆ, RSS ನಲ್ಲಿ ಕೆಲಸ ಮಾಡಿದ್ದೇನೆ, ಆಮೇಲೆ ಇದು ಮಾರ್ಷಲ್ ಇದು ಲಾತಿ ಅದು ಕಲ್ತಿದ್ದೇನೆ. 3 ವಿಷಯಗಳು ಅದು ಕಲಿತು, ಅದು ನನ್ನ ಅಲ್ಲಿ ಒಬ್ಬ ಜಲಗಾರ ಇದ್ದ, ಅವ ನಮ್ಗೆ ಹೇಳಿಕೊಟ್ಟದ್ದು, ಕೇರಳದವ. ಅದೆಲ್ಲ ಆಕ್ಟಿವಿಟಿ ಇದರಲ್ಲಿ ಎಲ್ಲರಲ್ಲಿ ಸೇರಿಕೊಂಡಿದ್ದೆ ಹೆಚ್ಚಾಗಿ. ಈಗ ನೀವು ಹಳೆಯ ಕಾಲದ ಯಕ್ಷಗಾನವನ್ನ ಪ್ರತ್ಯಕ್ಷವಾಗಿ ಕಂಡುಕೊಂಡು ಬಂದಾರಲ್ವಾ, ಆಗಿನಕ್ಕೂ ಈಗಿನಕ್ಕೂ ಇರುವಂತಹ ಬದಲಾವಣೆ ಏನಾದ್ರೂ ಗಮನಿಸಿದ್ದೀರಾ? ಹೇಳ್ಬೋದಾ ಸ್ವಲ್ಪ? ಬಹಳಷ್ಟು. ಆಗಿನದ್ದು ನೀವು ನೋಡ್ಲಿಕ್ಕೆ ಸಿಕ್ಕೋದಿಲ್ಲ, ಈಗಿನದ್ದು ಅರ್ಥ ಇಲ್ಲದ್ದು. ಯಾಕಂದ್ರೆ ಯಕ್ಷಗಾನಕ್ಕೆ ಒಂದು ವಾಸ್ತವಿಕತೆ ಇದೆ, ಅದರದ್ದೇ ಆದ ಒಂದು ತೇರಿ ಇದೆ. ನೋಡಿ, ಅವರು ಬರ್ತಾರಲ್ಲ, ಈಗ 2ನೇ ಪುಸ್ತಕದಲ್ಲಿ ಬರ್ತದೆ, ಹೇಳಲಾರದಷ್ಟು ಇನ್ನೂ ಕಲಿಲಿಕ್ಕಿದೆ. ಹಾಗೆ ಈಗ ಏನಾಗಿದೆ ಅಂದರೆ, ಸಿನಿಮಾ ಈ ಬೇರೆ ಮಾಧ್ಯಮಗಳನ್ನು ನೋಡಿ ಅದನ್ನು ಅನುಕರಿಸುವ ಪದ್ಧತಿ ಶುರುವಾಗಿದೆ. ಅದು ಈ ಸಿನಿಮಾ ಯಕ್ಷಗಾನ ಆಗಲಿಕ್ಕೆ ಸಾಧ್ಯ ಉಂಟಾ? ಕರ್ನಾಟಕ ಸಂಗೀತ ಯಕ್ಷಗಾನ ಆಗಲಿಕ್ಕೆ ಸಾಧ್ಯ ಉಂಟಾ? ಅದು ಆ ವಿಲನ್ ಪಾತ್ರ, ಅದು 2ನೇ ವೇಷಧಾರಿಯ ಯಕ್ಷಗಾನಕ್ಕೆ ಬರಲಿಕ್ಕೆ ಸಾಧ್ಯ ಉಂಟಾ? ವಿಲನ್ ಪಾತ್ರದಲ್ಲ, ಮುಂಡಾಸ ಎಲ್ಲರ ತಲೆಯಲ್ಲಿ ನಿಲ್ತದೆ, ಅದು ಕಟ್ಟಿಕೊಂಡು ಹತ್ರ ಇರೋದು. ಆದ್ದರಿಂದ ಅದು ಯಕ್ಷಗಾನ ಆಗ್ತದೋ? ಯಕ್ಷಗಾನವು ಬೇರೆ, ಇದು ಮಧ್ಯದಲ್ಲಿ ಬಾವಲಿ ಅಂತಿದೆ. ಅತ್ತ ಶಾಸ್ತ್ರೀಯವೂ ಅಲ್ಲ, ಶಾಸ್ತ್ರ ಇದ್ರ ಮೇಲೆ ಆಗೋದು ಕಡೆಗೆ, ಅದು ಎಲ್ಲ ಪದ್ಧತಿಗಳು ಪೂರ ಅದು ಬಂದದ್ದು. ಹಾಗೆ ಅವರು ಹೇಳಿದ್ರಲ್ಲಿ ಭಾಳ ಮುಖ್ಯ ಪಾಯಿಂಟ್ ಏನಂದರೆ, ಸಿನಿಮಾದಲ್ಲಿ ಹೀರೋ ಮತ್ತು ವಿಲನ್ ಅನ್ನುವಂಥ ವರ್ಗೀಕರಣ ಇದೆ. ಯಕ್ಷಗಾನದಲ್ಲಿ ಆ ಥರ ವರ್ಗೀಕರಣ ಅಲ್ಲ. ಈಗ ರಾವಣ ಇರ್ಬೋದು, ರಾವಣನನ್ನು ವಿಲನ್ ಅಂತ ನಮಗೆ ಹೇಳಲಿಕ್ಕೆ ಬರೋದಿಲ್ಲ, ಯಾವ ವೇಷಧಾರಿ ಆಗ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವನು ಮೂಲದಲ್ಲಿ ಏನಾಗಿದ್ದ, ಪ್ರಾರಂಭದಲ್ಲಿ ಜಯ ವಿಜಯರಲ್ಲಿ ಜಯನಾಗಿದ್ದವ. ಆ ಜಯ ಅಂದರೆ ಯಾರು? ಅಲ್ಲಿ 4 ಅವಸ್ಥೆಗಳಿದ್ದಾವೆ. ಯಾವುದು? ಒಬ್ಬ ಮೋಕ್ಷದಲ್ಲಿ 4 ಹಂತಗಳು. ಒಂದು ಸಾಲೋಕ್ಯ, 2ನೇದು ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ಸಾಯುಜ್ಯ ಅಂದರೆ ಆ ದೇವರಲ್ಲೇ ಸೇರಿ ಲೀನ ಆಗೋದು. ಅಲ್ಲಿ 3 ಹಂತವರೆಗೆ ಹೋಗಿದ್ದಾರೆ
ಸಾರೂಪ್ಯ ಆಗಿದೆ. ಸಾರೂಪ್ಯ ಅಂದ್ರೆ ಸಾಕ್ಷಾತ್ ಶ್ರೀಮನ್ನಾರಾಯಣನದೇ ರೂಪ ಅವರಿಗೆ. ಇನ್ನು ಒಂದೇ ಹಂತ ಬಾಕಿದ್ದದ್ದು ಅವನಲ್ಲಿ ಸೇರ್ಪಡೆ ಆಗುವಂಥದ್ದು. ಆ ಹಂತದಲ್ಲಿ ಆಗುವಾಗ ಋಷಿಗಳ ಶಾಪ ಬರುವುದು. ಅಂದರೆ ಆ ರೀತಿಯ ಸಾಧಕರೇ ಆಗಿದ್ರು ಅವರು. ಆ ಒಂದು ಎಡವಿನಿಂದಾಗಿ ಅವರು ರಾಕ್ಷಸತ್ವವನ್ನು ಹೊಂದಿದರು. ಅಲ್ಲಿ ಪ್ರಶ್ನೆ ಏನು, ನೀನು ನನ್ನ ಭಕ್ತರಾಗಿ 7 ಜನ್ಮದಲ್ಲಿ ಇದನ್ನು ತೀರಿಸ್ಕೊಳ್ತೀರಾ, ಅಲ್ಲ ನನ್ನ ವಿರೋಧಿಗಳಾಗಿ 3 ಜನ್ಮದಲ್ಲಿ ನೀವು ತೀರಿಸ್ಕೊಳ್ತೀರಾ ಅಂತ ಕೇಳೋದಕ್ಕೆ ಅಷ್ಟು ತಡೆಯಲು ಸಾಧ್ಯ ಇಲ್ಲ. ನಾವು 3 ಜನ್ಮದಲ್ಲಿ ತೊಂದರೆ ಇಲ್ಲ, ವಿರೋಧಿಗಳಾದರೂ ಅಡ್ಡಿಲ್ಲ, 3 ಜನ್ಮದಲ್ಲಿ ನಾವು ಮುಗಿಸ್ತೇವೆ ಅಂತೇಳಿ. ಹಾಗಾದ್ರೆ ಅದನ್ನು ನೀವು ವಿಲನ್ ಅಂತ ಹೇಗೆ ಹೇಳ್ತೀರಿ? ಇದು ನಮ್ಮ ಆ ಎಲ್ಲ ಕಥೆ ಪ್ರೇಕ್ಷಕರಿಗೆ ಗೊತ್ತಿರ್ತದೆ. ಆ ತಿಳುವಳಿಕೆ ಹಿನ್ನೆಲೆಯಿಂದ ಅವರು ಆಟ ನೋಡ್ತಾರೆ. ಹಾಗೆ ಮಾಡುವಾಗ ಅದು ಆ ವೇಷಧಾರಣೆ ಉಂಟಲ್ಲ, ವೇಷ ಇತ್ಯಾದಿಗಳು ನಿಮ್ಮ ಈ ವಿಭಾಗಕ್ಕೆ ಬರುವುದಿಲ್ಲ. ಈಗಿನ ಕಲಾವಿದರು ಏನು ಮಾಡಿದ್ರು, ಸಿನಿಮಾದ ಪ್ರಭಾವದಿಂದ ಸಿನಿಮಾದ ವಿಲನ್ ಮತ್ತು ಹೀರೋ ಅನ್ನುವಂಥ ಕಾನ್ಸೆಪ್ಟಿಗೆ ಅದನ್ನು ತಂದು ಅದನ್ನು ತಿಳಿ ಮಾಡಿದ್ರು ಅನ್ನೋದು ಅವ್ರು ಹೇಳಿದ ಮಾತಿನ ತಾತ್ಪರ್ಯ ಅಲ್ವಾ? ಸರಿ. ಅಂದ್ರೆ ನಮ್ಮಲ್ಲಿ ಅನೇಕ ವಿಚಾರಗಳು ಇದರದ್ದೇ ಕುಣಿತ ಇದೆ. ಅದು ಭರತನಾಟ್ಯ ಆಗಲಿ ಸಾಧ್ಯ ಇಲ್ಲ. ಇದರದ್ದೇ ರೀತಿಯ ಮೊದಲೇ ಇದು ನಿಲುವು ಇದೆ. ಅದು ಭರತನಾಟ್ಯ ಅಥವಾ ಇನ್ನಿತರ ಹೋಲಿಸುವಾಗಿಲ್ಲ. ಅದರ ನಿಲುವೇ ಹಾಗೆ. ಇದು ಯಕ್ಷಗಾನದ ಮೂಲ ವಸ್ತುಗಳು. ಇದನ್ನು ಬಿಟ್ಟು ಏನೇನೋ ಮಾಡಿದ್ರೆ ಆಗೋದಿಲ್ಲ. ಅವರು ಹೇಳಿದ್ದು ಹಳೆಯ ಫೋಟೋ, ಈಗ ರಾಮಗಾಣಿಗರು ನಿಲುವಿನ ಫೋಟೋ ಇದೆ, ವೀರಭದ್ರ ನಾಯಕರದ್ದು ಇದೆ, ಆಮೇಲೆ ಕುಷ್ಟಗಾಣಿಗಳದ್ದು, ಇವರದೆಲ್ಲ ಫೋಟೋಗಳಿದ್ದಾವೆ ನೋಡಿ. ಅವ್ರು ಹೇಳಿದ್ದು ಅಷ್ಟು ಕರೆಕ್ಟ್ ಇದೆ. ಆ ನಿಲುವು ಬೇರೆ, ಯಕ್ಷಗಾನ ನಿಲುವೇ ಬೇರೆ. ಕುಣಿಯುವಾಗ ಇಡೀ ಅವ್ರ ಪೋಸ್ಟರ್ ನೋಡಿ, ಅದು ಈಗಿನದಲ್ಲ. ಅದು ಹಳ್ಳಿ ಜನರಿಗೆ ಗೊತ್ತಿತ್ತು. ಅವನಿಗೆ ರಂಗಸ್ಥಳದಲ್ಲಿ ನಡುವು ಗೊತ್ತಿದ್ದಲ್ಲ, ರಂಗಸ್ಥಳದಲ್ಲಿ ನಡುವು ಗೊತ್ತಿತ್ತ, ಅವ್ನು ನಡಿಗೆ ಸರಿ ಇಲ್ಲೇ ಅಷ್ಟು ಸೂಕ್ಷ್ಮವಾಗಿ ನೋಡ್ತಾರೆ, ಅಷ್ಟು ಅಬ್ಸರ್ವ್ ಮಾಡುವ ಜನ ಇತ್ತು ಆಗ. ಈಗ ಕೇಳಿದ್ರೆ ಲಾಯಕ್ ಆಯ್ತು, ಒಳ್ಳೆ ಒಳ್ಳೇದು ಬಾರಿಸಿದ್ರಿ ಮಾರ್ರೆ. ಹೋದವರೆ ಏನ್ ಬಾರಿಸಿದ್ ನಾನು ಅದು ಗೊತ್ತಿಲ್ಲ, ಹಾಗಾದ್ರೆ ನಿನಗೆ ಒಳ್ಳೇದಾದ್ದೆ ಅಂತದ್ದು ಅಂತ ಕೇಳಿದಿರ ನೀವು ಯಾರಿಗಾದ್ರು? ಹೌದು, ನಾನು ಕೇಳಿದ್ದೇನೆ ಒಬ್ಬರಿಗೆ. ಒಬ್ಬ ಅಲ್ಲಿ ಆಚೆ ಬಡಗಿನ ಒಬ್ಬ ಹೇಳಿದ, ಒಳ್ಳೆ ಬಾರಿಸಿದ್ದು ಚಂದ ಕೇಳಿದೆ. ಏನು ಬಾರಿಸಿದ್ದು ಹೇಳು, ಯಾವ ಪದಕ್ಕೆ ಅದು ಗೊತ್ತಿಲ್ಲ. ಅದು ಕಿವಿ ಅದನ್ನು ಸ್ವಾದನ ಮಾಡಿದ್ದಾರೆ, ಅಂದ್ರೆ ಆಸ್ವಾದನೆ ಮಾಡ್ತದೆ. ಈಗ ಬಿ.ಬಿ. ಶೆಟ್ಟಿ ಆಡಿದ್ರು ಡಾಕ್ಟರ್, ಅವರೊಂದು ಮಾತು ಹೇಳಿದ್ದುಂಟು, ನನಗೆ ಸರಿ ಇದೆ ಅನ್ಕೊಂಡು. ನೀವು ಮೊದಲೇ ಬಾರಿಸುವಾಗ ಏನೋ ಒಂದು ಹೃದಯದಲ್ಲಿ ಕಂಪನ ಆಗ್ತದೆ ಮಾರೇ, ಏನೋ ಒಂದು ಬೇರೆ ಒಂದು ಅನಿಸ್ತಾ ಉಂಟು. ಇದು ನೀವು ಮೊದಲೇ ಬಾರಿಸುವಾಗ ಮಾತ್ರ, ಬಾಕಿಯಲ್ಲಿ ಆಗೋದಿಲ್ಲ. ಯಾಕೆ ಅಂದ್ರೆ ಅವರು ಸ್ವಲ್ಪ ತಿಳಿದವರು, ನೃತ್ಯ ಇದರಲ್ಲಿ ನೋಡಿದವರು. ಅದೇನೋ ನನಗೆ ಗೊತ್ತಿಲ್ಲ ಅವರೇ, ನಾನೇ ಹಾಗಾಗ್ತೇನೆ. ಅಂದ್ರೆ ತಾದಾತ್ಮ್ಯದೊಂದು ಎಲಿಮೆಂಟು ಇದೆ. ಕಲಾವಿದರು ಆ ಪಾತ್ರದಲ್ಲಿ ಅಥವಾ ಆ ನಿರ್ವಹಣೆಯಲ್ಲಿ ಅವ್ರ ಕೆಲಸ ಯಾವುದು, ಮೊದಲೇ ಆದರೆ ಮೊದಲೇ, ಚಂಡೆ ಆದರೆ ಚಂಡೆ, ಆಗುತ್ತೆ. ಅದರಲ್ಲಿ ತಾದಾತ್ಮ್ಯತೆಯನ್ನು ಹೊಂದ್ತಾ ಇದ್ರು ಅಂತ ತಾತ್ಪರ್ಯ ಅಲ್ವಾ? ತಾದಾತ್ಮ್ಯ ಅಲ್ವಾ? ಅದು ಬೇರೆ ಎಲ್ಲಿ ಸಿಕ್ಕೋದಿಲ್ಲ ಮಾರ್ರೆ, ಕೆಲವು ಸಾರಿ ಬರ್ತದೆ. ಅದಕ್ಕೂ ಪೂರಕವಾಗಿ ಪದ್ಯ ಹೋದಾಗ, ಆ ಪದ್ಯದ ಸಾಹಿತ್ಯಕ್ಕೆ ಸರಿ ಬಂದಾಗ ಅದು ಉತ್ಪತ್ತಿ ಆಗ್ತದೆ ಚೆನ್ನಾಗಿ. ಅದರಲ್ಲಿ ಗಮನ ಇಟ್ಕೊಂಡಿದ್ರೆ, ಈ ಸಭೆ ನೋಡ್ತಾ ಇದ್ದಾರೆ ಚಪ್ಪಾಳೆ ಬಾರಿಸ್ತಾ ಆಗೋದಿಲ್ಲ, ಬೇರೆ ಹೋಗ್ತಾರೆ. ಇದು ಇದರಲ್ಲೇ ಇರ್ತದೆ ಗುಂಪು. ಮನಸ್ಸನ್ನು ದೊಡ್ಡ ಇರೋದು ಸಾರಥಿ. ಆ ಮನಸ್ಸುಂಟಲ್ಲ, ಇದು ಈ ದೇಹವನ್ನು, ಈಗ ನಾನು ಪ್ರಾಯವನ್ನು ಕೂಡ ಕಂಟ್ರೋಲ್ ಮಾಡ್ತದೆ ಅದು. ಈಗ ನನಗೆ 1 ವರ್ಷ ಆಯ್ತು, ಆದ್ರೆ ಮೊದಲೇ ಬಾರಿಸ್ತೇನೆ. ಅದು ಯಾವುದು ಮನಸ್ಸಿನ ಮೂಲಕ ಉತ್ತೇಜನ ಪಟ್ಟದ್ರಿಂದ ಅದು ಸಾಧ್ಯ ಆಗ್ತದೆ, ಇದಿರಾಗೋದಿಲ್ಲ. ಈಗ ನಾನು ನಡಿತೇನೆ, ನಡೆಯುವಾಗ ಬೀಳ್ತೇನೆ ಅನ್ನೋ ಹೆದರಿಕೆ ದೇಹದ ಮೇಲೆ,
ದೇಹ ಹೇಳಿದ್ದು ಕೇಳೋದಿಲ್ಲ, ಮನಸ್ಸು ಹೇಳಿದ್ದು ದೇಹ ಕೇಳೋದಿಲ್ಲ, ದೇಹ ಹೇಳಿದ್ದು ಮನಸ್ಸು ಕೇಳೋದಿಲ್ಲ. ಇದು ಪ್ರಾಬ್ಲಮ್. ಇದು ಪ್ರಾಯದಲ್ಲಿ ಇದು ಒಂದು ಅನುಭವವೇ. ಇದು ಯವರಲ್ಲಿ ಸಿಕ್ಕೋದಿಲ್ಲ, ಬಾಲ್ಯದಲ್ಲಿ ಸಿಕ್ಕೋದಿಲ್ಲ. ಇದು ಒಂದು ಅನುಭವ. ಎಲ್ಲ ಪರಾಧೀನಾಗಿರ್ಬೇಕು. ಇಲ್ಲಿ ಸ್ವಾತಂತ್ರ್ಯಕ್ಕೆ ಎಡೆ ಇಲ್ಲ. ಈಗ ಯಕ್ಷಗಾನ ಅಲೌಕಿಕ ಕಲೆ ಅಂತೇಳಿ ಹೇಳ್ತಾರಲ್ಲ, ಇತ್ತೀಚೆಗೆ ಬಹಳ ಹೊಸ ಹೊಸ ಪ್ರಸಂಗಗಳೆಲ್ಲ ಬರ್ಲಿಕ್ಕೆ ಶುರುವಾಗಿದ್ದಾವೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೊಸ ಪ್ರಸಂಗಗಳ ತಿರುಳು ಇಲ್ಲ. ಅಂದರೆ ನಮ್ಮ ಈ ಜೀವನದಲ್ಲಿ, ನಮ್ಮ ಸಮಾಜದಲ್ಲಿ ಬದುಕು ಸಾಗಿಸುವಂಥ ಒಂದು ಆಧ್ಯಾತ್ಮಿಕ ನೆಲೆಯಲ್ಲಿ ಇರುವ ಜೀವನ ಸಾಗಿಸಲಿಕ್ಕೆ ಅದರಲ್ಲಿ ನಮಗೆ ಏನೂ ಸಿಕ್ಕೋದಿಲ್ಲ. ಒಂದು ಅದರಲ್ಲಿರುವ ದೋಷ. ಎರಡನೇದಾಗಿ ಕಲಾ ದೃಷ್ಟಿಯಿಂದ ಅದು ಯಾವುದರದ್ದೋ ನಕಲು ತೆಗಿತಾರೆ. ಯಾವುದು ಭರತನಾಟ್ಯದ ಅಥವಾ ಭರತನಾಟ್ಯವಲ್ಲ, ಯಾವುದೂ ಅಲ್ಲ, ಸಿನಿಮಾ ಅದೊಂದು ನಮೂನೆ ಆಗ್ತದೆ. ಕಿವುಡರಿಗೆ ನನಗೆ ಹೇಳಿದಾಗೆ, ಕಿವುಡರಿಗೆ ಹೇಳಿದಂತೆ ಪದ್ಯ ಹಾಡ್ತಾರೆ. ಅವ್ರು ಕೇಳೋದಿಲ್ಲಲ್ಲ. ಏನಯ್ಯ 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 ಏನ ಒಂದ್ಸತಿ ಹೇಳಿಸಿದಾಗ ಅವರು ಕಿವುಡರಿ ಅದು ಪ್ರೇಕ್ಷಕರನ್ನ ಇವರು ಕಿವುಡ ಮಾಡಿದ್ರು ಅಂತ ಹೇಳೋದವರು. ಅಲ್ಲಿ ನಿಮಗೆ ಬರ್ತೀರಿ, ನೀವು ಇಲ್ಲಿಗೆ ನಮ್ಮಲ್ಲಿ ಅಭ್ಯಾಗತರಾಗಿ ಬರ್ತೀರಿ. ಬಂದಾಗ ನಮಸ್ಕಾರ 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 ಅಂದ್ರೆ ಏನಾಗ್ತದೆ ಮನಸ್ಸಲ್ಲಿ? ಏನು ಅನಿಸ್ತದೆ? ಗೇಲಿ ಮಾಡಿದ್ರು, ಹೌದು, ವ್ಯಂಗ್ಯ ಮಾಡಿದಾಗ ಅದು ವ್ಯಂಗ್ಯ ಮಾಡಿದಾಗ ಆಗ್ತದೆ, ನಿಮ್ಮನ್ನೇ ಸಣ್ಣದು ಮಾಡಿದಾಗ ಆಗ್ತದೆ. ಅದ್ರ ಅರ್ಥ, ಅದು ಒಳ ಅರ್ಥ ಅದೇ ಇಲ್ವಾ? ಆದ್ರಿಂದ ಅದು ಸರಿ. ಇದು ಇವ್ರು ಮಾಡ್ತಾರೆ, ಅವ್ರ ಲೆಕ್ಕ, ಅದು ಲೆಕ್ಕದ ಮೇಲೆ ಹೊಂದಿಕೊಂಡು ಹೋಗ್ತದೆ ಭರತನಾಟ್ಯದವರು. ಮತ್ತು ಬಾಕಿ ಎಲ್ಲ ನೃತ್ಯದಲ್ಲಿ ಇದೇ ಅದು ಹಾಗೆ. ಅದು ಕೇರಳದ ಇದರಲ್ಲಿ ಇಲ್ಲ. ಅದು ಯಾವುದು ಕಥೆಗಳೇ ಕಥಕಳಿ ಇದು ಇಲ್ಲ, ಒಂದೇ ಸರಿ ಹೇಳೋದು ಅದು. ಅಲ್ಲಿ ಹಾಳಾಗಿದ್ದಾರೆ ಈಗ. ಅದು ಪೂರ್ಣ ಹೋಯ್ತು ಕೇರಳದ್ದು ಕೂಡ. ಆ ಗೋಪಿಯನ್ನು ಒಬ್ಬ ಇದ್ದ ಅಲ್ಲಿವರೆಗೆ ಸರಿ ಬಂತು. ಅದ ನಂತರ ಇಲ್ಲ. ಕೃಷ್ಣರಾಟವೂ ಹಾಗೆ. ನಮ್ಮ ಕಲೆ ಎಲ್ಲ ಭೂಗತ ಆಗ್ತಾ ಉಂಟು. ಇದು ಇವರು ಬರ್ತದೆ, ಬರುವಾಗ ಅದನ್ನು ಮಾಡಿ ತೋರಿಸೋರಿಲ್ಲ. ಪುಸ್ತಕ ನೋಡಿ ಮಾಡಬೇಕು ಅಷ್ಟೇ. ರಾಘವರಂಬಿಯವರು ಬರೆದಂಥ ಪುಸ್ತಕ ಓದಿದರೆ ಅದರಲ್ಲಿರುವ ವಿಷಯ ಗೊತ್ತಾಗ್ತದೆ. ಅದು ತಿಳಿದವರಿಗೆ ಮಾತ್ರ, ತಿಳಿದಿದ್ದವನಿಗೆ ಅದೇನೂ ಗೊತ್ತಾಗೋದಿಲ್ಲ. ಭಾಷೆ ಬರೆದಿದ್ರೆ ನೀವು ಕನ್ನಡ, ನಾನು ಹಿಂದಿ ಮಾತಾಡೋ ಟ್ರೇಜರ್ ಉಂಟ. ಹಾಗೆ ಅದು ಒಂದಕ್ಕೊಂದು ಸಂಬಂಧ ಸಂಸಾರದಲ್ಲಿದ್ದಾಗೆ. ಸಂಸಾರ ಬೇರೆ 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 ಉಂಟು ನೋಡಿ, ಪದಾರ್ಥ ಅದು ಹಾಗೆ. ನಾವು ತಿನ್ನುವ ಆಹಾರದ ಇದೆಲ್ಲ ಬುದ್ಧಿ ಕಲಿಯುವಂಥದ್ದು. ಅದರಿಂದ ನಾವು ತಿಳ್ಕೊಳ್ಳಬೇಕು. ತಿಳ್ಕೊಂಡ್ರೆ ಅದರ ಮೇಲೆ ಗಮನ ಇಟ್ಟರೆ ಅದು ಇದಾಗ್ತದೆ, ಸಾಬೀತಾಗ್ತದೆ. ಹಾಗೆ ಅದೆಲ್ಲ ನನಗೆ ಉತ್ತರ ಸರಿ ಆಯ್ತಾ? ನಿಮ್ಮ ಅಭಿಪ್ರಾಯ ಅಷ್ಟೇ. ಈಗ ಯಕ್ಷಗಾನದಲ್ಲಿ ಗಾನನಾಟ್ಯ ವೈಭವಗಳು ಹೆಚ್ಚಾಗ್ತಾ ಇದ್ದಾವೆ ಈಗ. ಬೇಡ, ಯಕ್ಷಗಾನದಲ್ಲಿ ಈಗ ಗಾನ ವೈಭವ ಅಂತಂದು ಶುರು ಆಗಿದೆ. ಒಂದು 4 ಭಾಗವತ ಕೂತ್ಕೊಳ್ಳೋದು, ಆಮೇಲೆ ಇವರ ಆಲಾಪನೆ ಅವರು ಮುಂದುವರಿಸೋದು, ಅವರ ಆಲಾಪನೆ ಅವರು ಮುಂದುವರಿಸೋದು, ಹೀಗೆಲ್ಲ ಶುರುವಾಗಿದೆ. ಅದು ಹೊಸದು. ಅದು ಯಕ್ಷಗಾನ ಅಲ್ಲ. ಅದು ಯಕ್ಷಗಾನಕ್ಕೆ ಮಿಮಿಕ್ರಿ ಮಾಡಿ ತೋರಿಸೋದು ಅಷ್ಟೇ. ಯಕ್ಷಗಾನ ಆಗೋದಿಲ್ಲ ಅದು. ನಾವು ಹೆಸರು ಗಾನ ವೈಭವ ಅಂತ ಹೇಳಿಕೊಂಡು ಅದನ್ನು ದೊಡ್ಡದು ಮಾಡಿ ಜನರಿಗೆ ಏನು ಗೊತ್ತಿಲ್ಲ ಅಂತ ಹೇಳಿಕೊಂಡು ತುರ್ಕೋದು ಅಷ್ಟೇ. ಗಾನ ವೈಭವ,
ಮತ್ತು ನಾಲ್ಕು ಮತ್ಲೆ ಬಾರಿಸೋದು, 4 ಚೆಂಡೆ ಬಾರಿಸೋದು, ಹಾ 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 ಇದೆಲ್ಲ ಬೆರಗು ಗೊರಿಸೋದು ಅಂತ ಹೇಳ್ತಾರಲ್ಲ. ಬೆರಗು ಬೇರೆ, ಸತ್ಯತೆ ಬೇರೆ, ಅದರ ನಿಜವಾದ ಸಾರ ಬೇರೆ. ಇದೆಲ್ಲ ಅದಕ್ಕೆ ವ್ಯಂಗ್ಯ ಮಾಡಿದಾಗ ಆಗ್ತದೆ. ಯಕ್ಷಗಾನಕ್ಕೆ ಒಂದು ದೊಡ್ಡ ವ್ಯಂಗ್ಯ. ಅದು ಹೇಳಿದರೆ ಏನೋ ಹೇಳ್ತಾರೆ ಅವರು ಅಂತ ಆಗ್ತದೆ. ನಾನೇನೋ ನಮಗಿದೇನಾಗಬೇಕು, ಹೇಳೋದೇ ನನಗೆ ಗೊತ್ತಿದ್ದದ್ದು ಹೇಳೋದು, ನನಗೆ ಅನಿಸಿದ್ದು ಹೇಳೋದು. ಈಗ ಯಕ್ಷಗಾನದಲ್ಲಿ ಕೆಲವೊಮ್ಮೆ ಇಬ್ಬಿಬ್ರು ಭಾಗವತರು ಕೂತ್ಕೊಳ್ತಾರೆ ಒಟ್ಟಿಗೆ, ಆಯ್ತಾ? ಮೊದ್ಲು ಹಾಗಿದ್ದಿತ್ತ? ಮೊದಲು ಸಂಗೀತ ಮತ್ತು ಭಾಗವತರು ಒಟ್ಟು ಕೂತ್ಕೊಳ್ತಿದ್ರು. ಸಂಗೀತ ಕಲಿಯುವವರು, ಅದು ಕಲಿಲಿಕ್ಕಾಗಿ ಆ ವ್ಯವಸ್ಥೆ ಇತ್ತು. ಭಾಗವತ ಒಂದು ಚರಣ ಹೇಳೋದು, ಅರ್ಧ ಮಾಡಿ ಬಿಡೋದು, ನೀನು ಹೇಳೋದು ಹೇಳಿಕೊಂಡು ಅವರಿಗೆ ಬಿಟ್ಟು ಕೊಡೋದು. ಇದು ಸಂಗೀತಗಾರ ಬೆಳಗ್ಗೆವರೆಗೆ ಭಾಗವತರ ಕೂತ್ಕೊಳ್ಬೇಕು. ಅದು ಕಲಿಯುವುದಕ್ಕೆ ಇದ್ದಂತ. ಹೌದು. ಅದರಿಂದ ಕಲಿವಿಕೆ ಮತ್ತು ಪದ್ಯ ಬಾಯ್ಪಾಠ. ಪುಸ್ತಕ ನೋಡಿ ಹೇಳೋದಲ್ಲ, ಪುಸ್ತಕ ನೋಡಿದ್ರೆ ಓದೋದು. ಪುಸ್ತಕ ಮಸ್ತಕದಲ್ಲಿ ಇರಬೇಕು, ಮಸ್ತಕದ ಭಾಗವತನಾಗಬೇಕು. ಅವ ಬರುವ ಪಾತ್ರಗಳನ್ನೆಲ್ಲ ಅನುಭವಿಸ್ಬೇಕು. ಅದಕ್ಕೆ ಸರಿಯಾಗಿ ಅವನ ಪದ್ಯ, ರಾಗಗಳು, ತಾಳಗಳು, ನಡೆ ಇದೆಲ್ಲ ಹೋಗಬೇಕು. ಆಗ ಅದು ಒಂದು ರಸೋತ್ಪತ್ತಿ ಆಗ್ತದೆ ಅಲ್ಲಿ. ಇದರಿಂದ ತಮ್ಮ ಮನಸ್ಸು ಅದನ್ನು ಸೆಳೀತದೆ, ಪ್ರೇಕ್ಷಕರ ಮನಸ್ಸು. ಇದು ಇಲ್ಲದೆ ಇದ್ರೆ ಎಲ್ಲೆಲ್ಲೋ ಇದಾಗಿ ಹೋಗ್ತದೆ, ಸ್ಪ್ರೆಡ್, ಅದು ಹರಡಿ ಹೋಗ್ತದೆ. ಕುಣಿತ ಒಂದು ಕಡೆ, ಮಾತು ಬೇರೆ ಒಂದು ಕಡೆ, ಹಾಗೆ ಪದ್ಯ ಹೇಳುವವನು ಕೂಡ ಹಾಗೆ, ಅಕ್ಷರ ಒಂದು ಕಡೆ. ಎಲ್ಲವೋ ಭಾರತ ಕೇಳು ನೀನು ಕಳವಿನಲ್ಲಿ ಸಿಂಧೂರಪ್ಪನ ಗೆಲಿದ ಬರೀದಲ್ಲ, ನೋಡು ನೆಲ್ಲಲು ಸಮರಕ್ಕೆ. ಅದು ಹೇಳುವಾಗಲೂ ಸ್ಫೂರ್ತಿ ಆ ಭಾಗವತದಲ್ಲಿ ಇರಬೇಕು. ಅಯ್ಯೋ ಎಲ್ಲವೋ ಭಾರತ ಅಂದ್ರೆ ಏನರ್ಥ? ಅವನಿಗೆ ಕಿವಿ ಕೇಳೋದಿಲ್ವ? ಎದುರಾಳಿಯಾಗಿ ನಿಂತಿದ್ದಾನೆ ಅವ. ಹಾಗಿರುವಾಗ ಇದೆಲ್ಲ ಒಂದು ಇದು ಎಂತ ಅಂದರೆ ಬರೇ ಒಂದು ಕೆಳಮಟ್ಟದ ಮನೋಸ್ಥಿತಿ. ನೋಡೋರ್ಗೆಲ್ಲ ಆಟ ಒಳ್ಳೇದಾಗಿದೆ ಅಂತ ಹೇಳೋದು. ಅದೇನಂತ ಅದರ ಸಾರ ಏನಂತ ತಿಳ್ಕೊಳ್ಳೋದಿಲ್ಲ ಅವರು. ನಮಗೆ ಹಿರಿಯರು ಕೊಟ್ಟಂತ ಒಂದು ದೊಡ್ಡ ಆಸ್ತಿ ಇದು, ಇಡೀ ಜಗತ್ತಿನಲ್ಲಿ ಇಲ್ಲದ ಒಂದು ದೊಡ್ಡ ಆಸ್ತಿ. ಈ ವೇಷಭೂಷಣ ಕಾರಣ ಹೇಳಿದ್ದು ಮಾರೆ, ಅದೊಂದು ಅದರ ವೇಷಭೂಷಣವೇ ಸಾಕಲ್ಲ ಮನಸ್ಸು ಎಳಿಲಿಕ್ಕೆ. ನಾನು ಅವರಲ್ಲಿ ಪ್ರಶ್ನೆ ಮಾಡಿದೆ, ಚೊಂಬು ಇದೆಲ್ಲ ತಗೊಂಡು ಕಿರೀಟ ಎಲ್ಲ ಮಾಡಿದೆಲ್ಲ, ಭಾರ ಕೂಡ ಒಂದು ಪೋಸ್ ಕೊಡುವಂಥದ್ದು, ಭಾರದ ವಸ್ತು ಹಿಡ್ಕೊಂಡು. ಅದಕ್ಕೆ ಉದಾಹರಣೆಗೆ ಮೀನು ಹೊರುವವರು, ಅವ್ರು ಹೊರಡು ಭಾರ ಹೊತ್ತುಕೊಂಡು ಹೋಗುವಾಗ ಈಗ ಒಂದು ಲಾಲಿತ್ಯ ಇದೆ ಅದರಲ್ಲಿ. ಹಾಗೆ ಪ್ರತಿಯೊಬ್ಬರಿಗೂ ಹಾಗೆ ಹೆಚ್ಚು ಭಾರ ಆದ್ರೆ ಅವನಿಗೊಂದು ಕಷ್ಟದಲ್ಲಿ ಹೋಗ್ತಾನೆ ಅಂತ ಹೇಳಿ ಗೊತ್ತಾಗ್ತದೆ. ಇದು ಯಕ್ಷಗಾನದಲ್ಲಿ ಇರುವಂಥ ವೇಷಭೂಷಣಗಳ ಕೆಲಸ. ಇದು ಬೇಕು. ಮನೆ ಲಘು ಇಟ್ಕೊಂಡ್ರೆ ಹೇಗೂ ಬರ್ತದೆ. ಅದು ತನ್ನ ಪಾತ್ರವನ್ನು ಸೃಷ್ಟಿ ಮಾಡುತ್ತದೆ. ಯಕ್ಷಗಾನ ಪ್ರಸಂಗದಲ್ಲಿ ಕ್ಷೇತ್ರ ಮಹಾತ್ಮೆಗಳ ಔಚಿತ್ಯ ಏನಂತ ಹೇಳ್ಬೋದಾ? ಬೇಕಂತ ಪ್ರಸಂಗ ಔಚಿತ್ಯವೇ ಇಲ್ಲ, ಅದಕ್ಕೇನು ಪುರಾವೆಗಳೇ ಇಲ್ಲ. ನಾವು ನೋಡದೇ ಇದ್ದದನ್ನು ಕಲ್ಪನಾ. ಇದು ನಮಗೆ 100 ವರ್ಷದ ಹಿಂದಿನಿಂದ ಪ್ರಸಂಗ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಎಲ್ಲ ಬಂದಂತ ವಸ್ತು. ಇದು ಬಹಳ ಮೌಲ್ಯವುಳ್ಳದ್ದು. ಈ ಕ್ಷೇತ್ರ ಮಹಾತ್ಮೆಗಳೆಲ್ಲ ಉಂಟಲ್ಲ, ಇದು ಕಲ್ಪನೆ. ಅದು ಈಗ
ಅದು ಹೋದ್ರೆ ಬೇರೆ ಹೋಗ್ಬೇಕಾಗುತ್ತೆ ದೇವಸ್ಥಾನದ ಮೇಲೆ. ಈಗ ನಂಬಿಕೆ, ಮನುಷ್ಯ ನಂಬಿದ್ರೆ ಮಾತ್ರ ಅದನ್ನು ಇದು ಮಾಡಿಕೊಳ್ಳೋದು. ಈಗ ಕ್ಷೇತ್ರ ಮಾತ್ರ ನಂಬಲಿಕ್ಕೆ ಅದು ಜನರೇ ಬಿಟ್ಟದ್ದು. ಆ ಕ್ಷೇತ್ರ ಮಾತ್ರ ನಿಜವಾಗಿಯೂ ಏನು ಯಕ್ಷಗಾನ ಹಿಡಿಸುವಂಥದ್ದಲ್ಲ ನನಗನ್ನಿಸೋದು. ಯಕ್ಷಗಾನ ನಮಗೆ ಹಳೆಯ ಯಾವುದು 4 ರಾಮಾಯಣ, ಮಹಾಭಾರತ ಮತ್ತು ಭಾಗವತ, ಈ 3 ಹಿಂದೆ ಕೊಟ್ಟಂಥ ಒಂದು ಗ್ರಂಥಗಳು ನಮಗೆ ಆಧಾರ. ಈ ಯಕ್ಷಗಾನಕ್ಕೆ ಮೂಲಾಧಾರಗಳೇ ಇವು. ಈಗ ಕ್ಷೇತ್ರ ಮಾತ್ರ. ಇವತ್ತು ನೀವು ಬಂದಿದ್ದೀರಿ, ಇದನ್ನೊಂದು ಪ್ರಸಂಗ ಮಾಡ್ಬೋದಲ್ಲ. ಗೋಪಾಲರಾಯರು, ನಂದಿಯಾರರು ಸೇರಿ ಕೂತ್ಕೊಂಡು ಮಾತಾಡ್ತಾ ಇದ್ರು, ಇಂಥದ್ದು ಅದರಲ್ಲಿ ನಂಬಿಯಾರ ಪಾತ್ರ ಮತ್ತು ಪಾತ್ರ, ಗೋಪಾಲರಾಯರ ಪಾತ್ರ, ಮೂರ್ತಿದ್ದು ಮತ್ತೆಲ್ಲ ಮಾಡೋದು, ಪ್ರಸಂಗ ಬರೆಯೋದು. ಏನಾಗಬೇಕು? ಆದರೆ ಹೇಳ್ಬೋದು, ರಾಜಾ ಪರೀಕ್ಷಿತ ಒಂದು ಬರೀತಾರೆ, ಅದು ಸರಿ ಇದೆ. ಅದು ಯಕ್ಷಗಾನಕ್ಕೆ ಹೊಂದುವಂಥ. ನನಗೆ ನಿರ್ದೇಶನದಲ್ಲಿ ಇವಳಿಗಿಂತ ಬೇಕು ಮಾರೆ ಹೇಳಿಕೊಡು ಅಂತ ಅವರು ಕಾರಂತರು ಅಷ್ಟೇ ಹೇಳಿದ್ರು, ಹೋದರು. ಅಮೆರಿಕದಲ್ಲಿ ಅಲ್ಲ, ಇಲ್ಲಿ. ಯಾಕಂದ್ರೆ ನನಗೆ ಗೊತ್ತಿಲ್ಲ. ಶುರುವಿನಲ್ಲಿ ಪೀಟರ್ ಕ್ಲಾಸ್ ಅಂತ ಹೇಳುವ ಬಂದವ ಯಾವುದಂದ್ರೆ ಅಳಿಯ ಸಂತಾನದ ಬಗ್ಗೆ ಹೇವಾರ್ಡ್ ಯೂನಿವರ್ಸಿಟಿಯಿಂದ ಬಂದವು. ಅಳಿಯ ಸಂತಾನದ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಅವನೊಟ್ಟಿಗೆ ನಾನು ತಿರುಗಿದೆ. ಅವ ನನ್ನನ್ನು ಸ್ವಲ್ಪ ಮೊದಲೇ ಕಲಿತ. ಅಲ್ಲಿ ನನಗೆ ನಮ್ಮಲ್ಲಿ ಇಂಥ ಸಂಪತ್ತು ಉಂಟು ಅನ್ನೋದು ಅನುಭವ ಬಂತು. ಅವರೊಟ್ಟಿಗೆ ಇದ್ದದ್ರಿಂದ ಈ ಸಂಪತ್ತು ನಾವು ಗುರುತಿಸಲಿಲ್ಲ. ಆದ್ರಿಂದ ನಾವು ಇದು ನಮ್ಮದು ಅನ್ನುವ ದೊಡ್ಡ ಈ ಹಿಂದೂ ದೇಶಕ್ಕೆ ಒಂದು ದೊಡ್ಡ ಕೊಡುಗೆ ಇದೆ ಮಾಡಿಟ್ಟ ಒಂದು ಸಂಪತ್ತು ಅಂತ ಹೇಳಿಕೊಂಡು ನನಗನ್ನಿಸಿದ್ದು. ಕಡೆಗೆ ಅದರಲ್ಲಿ ನನಗೆ ಆಸೆ ಶುರುವಾಯಿತು, ಇದು ಮಾಡಿದೆ. ಹಾಗೆ ಯಕ್ಷಗಾನಕ್ಕೆ ಅವರು ಕಾರಂತರನ್ನು ಇದು ಮಾಡಿಕೊಂಡು ಬಂದವರು. ಅಲ್ಲಿ 2 ಇತ್ತಂತೆ, ಒಂದು ಜಪಾನು, ಒಂದು ಇಂಡಿಯಾ. ಅಲ್ಲಿ ಅವಳು ಹೇಳಿದ್ದು ಮಾರ್ತನೇ ಹೇಳಿದ್ದ ಮಾತಿಗೆ. ಅಲ್ಲಿ ಡಾಕ್ಟ್ರೇಟ್ ಮಾಡಲಿಕ್ಕೆ ಚಾಯ್ಸ್ ಮಾಡಲಿಕ್ಕೆ ಯಾರೂ ಒಪ್ಪಲಿಲ್ಲ ಭಾರತವನ್ನು. ಯಾಕಂದರೆ ಅಲ್ಲಿ ಕೆಟ್ಟ ಒಂದು ಅಭಿಪ್ರಾಯ ಉಂಟು ಭಾರತದಲ್ಲಿ. ಅಲ್ಲಿ ಹಾವಿದ್ದಾವೆ, ಕೆಟ್ಟ ಪ್ರಾಣಿಗಳಿದ್ದಾರೆ, ಆದ್ದರಿಂದ ಮನುಷ್ಯ ಬದುಕಲಿಕ್ಕೆ ಭಾಳ ಕಷ್ಟ. ಆದ್ದರಿಂದ ಅದು ಬೇಡ ನಮಗೆ ಭಾರತ ಅಂಥೇಳಿ ಅವಳು ಜಪಾನದ್ದು ತಗೊಂಡ್ಳು ಮತ್ತವಳು. ಇವಳು ಆ ಬಿಟ್ಟ ಇದನ್ನು ಅದು ತಗೊಂಡ್ಳು ಇಂಡಿಯಾದ. ಹಾಗಾಗಿ ಕಾರಂತರನ್ನು ಕಂಡು ನನ್ನ ಹತ್ರ ಬಂದದ್ದು ವಿದ್ಯೆಗಲ್ಲಿ, ಇದು ಕುಣಿತಗಲ್ಲಿ. ಕಾರಂತರು ಏನು ಮಾಡಿದ್ರು, ಕಾರಂತರು ನನ್ನನ್ನು ತೋರಿಸಿದ್ರು. ಹರಿದಾಸ್ ಭಟ್ರು ಮತ್ತು ಕಾರಂತರು ಇವರೆಲ್ಲ ಒಂದು ಬಹಳ ಯಕ್ಷಗಾನಕ್ಕೆ ಬಹಳಷ್ಟು ಇದು ಕೊಟ್ಟವರು. ಕಾರಂತರು ಅವರು ಸುರುವಿನ ಪುಸ್ತಕ ಬರೆದದ್ದು, ಅದರಲ್ಲಿ ಭಾಳಷ್ಟು ಇದೆ ಇದರ ಸಂಪತ್ತು ನಮ್ಮೆಲ್ಲರಾಗಿ. ಯಕ್ಷಗಾನ ಬಯಲಾಟ ಅಲ್ವಾ? ಹೌದು, ಯಕ್ಷಗಾನ ಬಯಲಾಟ. ನಿಮ್ಮ ಹತ್ರ ಉಂಟಾ? ಇಲ್ಲ, ನನ್ನ ಹತ್ರ. ಆಮೇಲೆ ಯೂನಿವರ್ಸಿಟಿಗೆ ಬರೆದ ಪುಸ್ತಕ ಉಂಟು ನನ್ನ ಹತ್ರ. ಅದಲ್ಲ ಪ್ರಾರಂಭದ್ದು, ಅದರಲ್ಲಿ ತುಂಬಾ ವಿಷಯಗಳನ್ನು ಸಂಗ್ರಹಿಸಿ ಹಾಕಿದ್ದಾರೆ. ಹೌದು. ಕೊನೆಗೆ ಅವ್ರು ಹೇಳೋದಕ್ಕೆ ವಿರುದ್ಧವೇ ಅವ್ರು ಮಾಡಿದ್ರು. ಆಮೇಲೆ ಈಗ ಅದು ಪ್ರಾಬ್ಲಮ್. ಅದು ಥಿಯರಿಯನ್ನು ಹಿಡ್ಕೊಂಡು ಹೋದ್ದು ಬಹಳ ಚಂದ. ದೇವಟಿಗೆ ಆಟವನ್ನು ಬಹಳ ಪ್ರಶಂಸೆ ಮಾಡ್ತಾರೆ ಅವರು ಒಂದು ಕಡೆಯಲ್ಲಿ, ಅದೇ ಮೊದಲನೇ ಬಯಲಾಟ. ಆಮೇಲೆ ಅವರಿಗೆ ಇದನ್ನು ಅವರದ್ದೇ ಕುಣಿತವನ್ನು ಹಾಕಿದರು.
ಒಂಥರ ತೊಂದರೆ ಆಯ್ತು ನಮಗೆ. ಅದೇ ಅವರೇ ಒಪ್ಪಿದ್ರು ಅದನ್ನು. ಅವರ ಕುಣಿತ, ಅವರ ವೇಷಭೂಷಣ ಚೇಂಜ್ ಮಾಡಿದ್ರು, ಪದವನ್ನು ಚೇಂಜ್ ಮಾಡಿಸಿದ್ರು, ಎಲ್ಲವೂ ಕಾರಂತರ ಗಾನ ಆಯ್ತದು. ಅಂದ್ರೆ ಅದು ಈ ಯಕ್ಷಗಾನ ಇದು ಬೇಲೆ ಅಂತ ಅವರು ಇಟ್ಟದ್ದು. ಹೌದು, ಅದಕ್ಕೆ ಅವ್ರು ಹೇಳ್ತೇವೆ ಒಪ್ಪಿಕೊಳ್ತಿದ್ರು ಅದು. ಏನಂತ, ನಾನು ಡೊಂಬರಾಟ ಮಾಡ್ತೇನೆ ಅಂತ. ಹೌದು, ನಾನು ಅವ್ರ ಹತ್ರ ಹೇಳಿದ್ದೆ, ನಾನು ಇದು ಹಳೆ ಆಡ್ತೆಲ್ಲ ನೀವು ನಾಶ ಮಾಡ್ತೀರಲ್ಲ ಅದನ್ನ ಕಟುವಾಗಿ ಮೇಳದವ ಇದ್ವ ಮಾಡ್ತು, ಇದು ನನ್ನದೇ ಸೃಷ್ಟಿ ಅಂದರು. ಮತ್ತು ಮಾತಾಡ್ಲಿಕ್ಕಿಲ್ಲಲ್ಲ. ಅದಕ್ಕೆ ನೆರವು ಹಾಗೆ ಕೇಕೆ ಹಬ್ಬರು ಇವರೆಲ್ಲ ಕೊಟ್ಟರು. ಹಾಗಾಗಿ ಕಾರಂತರು. ಆದರೆ ಯಕ್ಷಗಾನ ಕೇಂದ್ರವನ್ನು ಮಾಡಿದ್ದು ಅದು ಹಳೆಯ ಪದ್ಧತಿಯ ಆಟ ಉಳಿಬೇಕು ಅನ್ನೋ ಉದ್ದೇಶ ಇಲ್ಲ, ಅದು ಹೇಳಿದ್ದಾರೆ ಅವರು ಹೇಳ್ಕೊಂಡಿದ್ದಾರೆ ಅಲ್ವಾ. ಅಲ್ಲಿ ನೀವು ಇದನ್ನು ತರಬೇಡಿ ಅಂತ. ಈಗ ಇವ್ರೇನ್ ಮಾಡಿದ್ರು, ಇವರು ಕಾರಂತರ ಗಾನವನ್ನೇ ಅಧಿಕೃತ ಮಾಡಿದ್ರು. ಇಲ್ಲಿ ಹೌದು, ಕಾರಂತರಿಗೆ ಸ್ಪಷ್ಟ ಗೊತ್ತಿತ್ತು ಕೇವಲ ಇದು ಪ್ರಯೋಗ ಮಾತ್ರ, ಇದು ಇನ್ನೊಬ್ಬರಿಗೆ ಮಾಡ್ಲಿಕ್ಕಲ್ಲ. ಯಾಕೆಂದ್ರೆ ಅದರಲ್ಲಿರುವ ಪ್ರತಿಯೊಂದು ಕೂಡ ಅವರ ಬುದ್ಧಿಮತ್ತೆಯಿಂದ ನಿಯಂತ್ರಿತವಾದ್ದು ಕಾರಂತರು. ಅದು ಇನ್ನೊಬ್ಬರಿಗೆ ಬರುವುದಿಲ್ಲ, ಅವ್ರಿಗೆ ಗೊತ್ತಿದೆ. ಆ ಒಂದು ಔಟ್ಲುಕ್ ಇನ್ನೊಬ್ಬರಿಗಿಲ್ಲ. ಆದ್ರಿಂದ ಇನ್ನೊಬ್ಬರು ಮಾಡೋದು ನಾನು ಮಾಡಿದಾಗ ಮಾಡೋದು ಬೇಡ ಅಂತ ಅಲ್ವಾ. ಹೌದು, ಇವ್ರೇನ್ ಮಾಡಿದ್ರು, ಇವರು ಅದು ಸಕ್ಸಸ್ ಆಯ್ತಲ್ವಾ. ಅದು ಕಾರಂತರು ಮಾಡಿದ್ರಿಂದ ಸಕ್ಸಸ್ ಆಯ್ತು. ನಾನು ಮಾಡಿದ್ರೆ ನನಗೆ ಬೆಂಬಲ ಬರುವುದಿಲ್ಲ ಹಾಗೆ. ಆದ್ರಿಂದ ಅದು ನಡೆದು ಹೋಯ್ತು. ಅದು ಅವರಿಗೆ ಗೊತ್ತಿತ್ತು. ನಾನು ಮೊದಲೇ ನುಡಿಸಿದ್ದೇನೆ ಅವರ ಇದರಲ್ಲಿ. ನನ್ನನ್ನು ಬಹಳ ನಂಬಿದ್ರು ಅವರು, ಬಹಳ ನಂಬಿದ್ದಾರೆ. ಯಾಕಂದ್ರೆ ಪ್ರಥಮ ಬೆಂಗಳೂರು ಪ್ರಶಸ್ತಿಗೆ ಪಾಸ್ ಮಾಡಿದವರೇ ಅವರು. ಬೆಳಗಾತ ಬಂದ್ಕೊಂಡು ಕೇಳ್ತಾರೆ, ಗೋಪಾಲ ಚಹಾ ಕೊಡು ನನಗೆ ಅಂದರು. ಒಂದು ಸಿಂಗಲ್ ಚಹಾ ಮಾಡಿ ಕೊಟ್ಟೆ. ಪೇಪರ್ ಓದಿದ್ದೆ ಅಂದರು. ಇಲ್ಲ ನೋಡು, ನನಗೆ ಪ್ರಶಸ್ತಿ ಡಿಕ್ಲೇರ್ ಆಗಿತ್ತು, ಓದು ಅಂದರು. ಪ್ರಶಸ್ತಿ ಬಂದಾಗ ಸಂಗೀತ ಸಾಹಿತ್ಯ ಸಂಗೀತ ನಾಟಕ ಅಕಾಡೆಮಿಯ ಪ್ರಶಸ್ತಿ ಅದು. ಇದು ಗೋಪಾಲ ಕೃಷ್ಣ ಅಡಿಗ 3-4 ಜನರಿಗೆ, ಮತ್ತೆ ಸಿನಿಮಾದ ಒಬ್ಬ. ನೀವು ಅಮೆರಿಕದ ಅನುಭವ ಮಾಡಲಿಲ್ಲ ಅವರು, ಒಪ್ಪಿಕೊಳ್ತಿದ್ರು. ಅಮೆರಿಕದ ಅನುಭವ ಹೇಳ್ತಾ ಇದ್ದಿದ್ರಿ, ಅರ್ಥ ಆಯ್ತು. ಅಮೆರಿಕದ ಅನುಭವ ಅಲ್ಲಿ ಆಹಾರ ವ್ಯವಹಾರಗಳು ಬೇರೆ, ಅವರ ರೀತಿಯೇ ಬೇರೆ. ನಮ್ಮ ಭಾರತದ ಹಾಗೆ ಒಂದು ಶಿಸ್ತಿನ ಜೀವನ ಅಲ್ಲ, ಅವರ ಶಿಸ್ತಿನ ಜೀವನ ಅದು. ಆದ್ರಿಂದ ಅದಕ್ಕೆ ನಾವು ಒಗ್ಗಿಕೊಳ್ಬೇಕಾಗ್ತದೆ ಅಲ್ಲಿ ಹೋದ್ರ ನಂತರ. ಎಷ್ಟು ದಿನ ಇದ್ದಿದ್ರಿ ಪ್ರದರ್ಶನ? 4 ತಿಂಗಳು ಅಷ್ಟು. ನಾನು ಒಬ್ಬನೇ ಹೊದ್ದು. ಅದು ಮಾರ್ತನಿಗೆ ಇಲ್ಲಿ ಹೇಳಿಕೊಡುವಾಗ ನಾವು ಅದೇ ಉದ್ದೇಶ ಇಟ್ಕೊಂಡಿದ್ದೆ. ಅಮೇರಿಕಾಗೆ ಇವಳು ಹೋದ್ರೆ ಒಂದು ಅರ್ಧ ಗಂಟೆ 1/4 ಗಂಟೆ ಒಂದು ಪ್ರೋಗ್ರಾಮ್ ಕೊಡುವಂತಿರಬೇಕು, ಒಂದು ಪ್ರೋಗ್ರಾಮ್ ಕೊಡುವಂತಿರಬೇಕು. ಇದು ನಮ್ಮ ಇಂಡಿಯಾಕ್ಕೆ ಕೊಡುವಂತ ಮರ್ಯಾದೆ ಅಂತ ಇಲ್ಲಿಯೇ ತರಬೇತಿ ಮಾಡಿದ್ರಿ ನೀವು? ಅದಕ್ಕೆ ತರಬೇತಿ ಮಾಡಿದ್ವಿ. ಕಡೆಗೆ ಅವಳೇ ನಿಮ್ಮನ್ನ ಕರ್ಕೊಂಡು ಹೋಗಿದ್ದ? ಹೌದು, ಅವಳು ಕರ್ಕೊಂಡು ಹೋದ. ಅವರು ಪೀಟರ್ ಸಪೋರ್ಟ್ ಪೇಪರ್ ಕೊಟ್ಟರು ಪೀಟರ್. ಅಲ್ಲಿ ಹೋಗಿ ಪ್ರದರ್ಶನ ಕೊಟ್ರಿ? ಹೌದು, ಯೂನಿವರ್ಸಿಟಿ, ಲೈಬ್ರರಿ, ಮತ್ತೆ ಸುಮಾರು 11 ಪ್ರದರ್ಶನ ಕೊಟ್ಟಿದ್ದೇವೆ. ಬರೇ ಒಂದು ವೇಷ, ಅವ್ರದ್ದು ವೇಷ, ಇನ್ನೊಂದು ಇವರ ಮೊದಲೇ ಸೋಲೋ ಮೊದಲೇನು ಬಾರಿಸಿದ್ರು. ಮೊದಲೇದು ಒಂದು ಅರ್ಧ ಗಂಟೆ, 15 ನಿಮಿಷ, 20 ಮಿನಿಟ್ ಇಲ್ಲ, ಅದೊಂದು ವೇಷ ಬದಲಾವಣೆ ಮಾಡಿ ಕೃಷ್ಣನ ವೇಷ ಮಾಡಲಿಕ್ಕೆ ಕೃಷ್ಣನ ಒಡ್ಡೋಲ್ಗೆ ಹೇಳಿಕೊಟ್ಟಿದ್ವಿ. ಹೌದು, ಕಂಪ್ಲೀಟ್. ಪದ ನಿಮ್ಮದೇ ಅಲ್ವಾ? ನೀವೇ ಪದ ಹೇಳಿದ್ರು ಅಲ್ವಾ? ಪದ ಹೇಳಿ ಮೊದಲೇ ಬಾರಿಸಿದ್ರು, ಅದಕ್ಕೆ ಅವ್ರು ನಾಟ್ಯ ಮಾಡಿ. ಈ ಯಕ್ಷಗಾನದಲ್ಲಿ ದಶಾವತಾರ ಅಂತೇಳಿ ಒಂದು ಪದ ಬರ್ತದಲ್ಲ, ಏನ್ ಹಾಗಂದ್ರೆ? ನೋಡಿ, ಯಕ್ಷಗಾನ ಅಂತ ಹೆಸರು ಬಂದದ್ದು ಕಡೆಗೆ ದಶಾವತಾರ ಮೇಳ ಅಂತ ಇದ್ದದ್ದು. ಹಾಗಂದ್ರೆ ಅದೇ ಯಾಕೆ ಬಂತ ಹೆಸರು? ಎಂತ ವಿಶೇಷ? ಯಕ್ಷಗಾನ ಅಂತ ತಿರುಗಿಸಿದ್ದು ಅಲ್ಲ, ಎಲ್ಲಿ ಹೇಳ್ತದೆ ಪದ್ಯದಲ್ಲಿ ಯಕ್ಷಗಾನದಿಂದ ಬೇಳುವೆ ಯಾವುದೋ ಒಂದು ಪ್ರಸಂಗದಲ್ಲಿ, ಎಲ್ಲ ಪ್ರಸಂಗಗಳು ಹೇಳಿದ್ದಾರೆ, ಎಲ್ಲಾ ಪ್ರಸಂಗಗಳಲ್ಲೂ ಹೇಳಿದ್ದಾರೆ, ಸಭಾಲಕ್ಷಣದಲ್ಲೂ ಹೇಳಿದ್ದಾರೆ. ಅದೇ ಸಭಾಲಕ್ಷಣದಲ್ಲಿ ಅಂತ ಅದು ಪ್ರಾರಂಭದಲ್ಲಿ ಇದೆ. ಆದ್ರೆ ಇಲ್ಲಿ ಕರ್ತವ್ಯದಲ್ಲಿ ಮಂದಾರ್ತಿ, ದುರ್ಗಾ ಪರಮೇಶ್ವರಿ,
ದಶಾವತಾರ ಮೇಳ ಹ್ಮ್ ಇಷ್ಟೇ ಇದ್ದದ್ದು. ದಶಾವತಾರ ಹ್ಮ್ 10 ಅವತಾರದ ಇದನ್ನು ಹೇಳುವಂಥದ್ದು ಹಾ ಅಷ್ಟೇ. ಹಾ ಹಾ. ಇವರಿಗೆ ವೀರಭದ್ರ ನಾಯಕರಿಗೆ ದಶಾವತಾರಿಗಳಂತೇಳಿ ಹೆಸರಿತ್ತಲ್ಲ, ಹೇಗೆ ಬಂದದ್ದು? ನೋಡಿ, ಚಂಡೆ ಹಾ ಅವರಿಗೆ ಬರೋ ಕುಣಿತ, ಹಾ ಮತ್ತೆ ಮೊದಲೇ ಮದ್ಯ ಹ್ಮ್ ಹೇಳಿ ಬರ್ತದೆ ಅವರಿಗೆ. ಅದರ ಸ್ವರ ಇಲ್ಲ, ಅದು ಗೊತ್ತುಂಟು. ಹ್ಮ್ ಎಲ್ಲ ಜಾತಿಯ ವೇಷಗಳು, ಎಲ್ಲ ವಿಷಯ, ಎಲ್ಲ ಜಾತಿಯ ವೇಷಗಳು, ಎಲ್ಲ ಜಾತಿಯ ವೇಷಗಳು ಅಂದರೆ ಬಣ್ಣ, ಎರಡನೇ ವೇಷ, ಹೌದು, ಗುಂಡು ವೇಷ, ಸ್ತ್ರೀವೇಷ, ಸ್ತ್ರೀವೇಷ, ಹಾಸ್ಯ, ಹಾ 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 ಹಾ. ಎಲ್ಲ ಎಲ್ಲ ಗೊತ್ತಿತ್ತು. ಪೌರಾಂಗಗಳು ಅವರಿಗೆ ಮತ್ತು ತಿರುಗಾಟ ಅದರಲ್ಲಿ ಹಾ ಹಾ ಹಾ. ಅದರಲ್ಲಿ ತಿರುಗಾಟ ಇತ್ತು. ಹ್ಮ್. ಹಾಸ್ಯಗಾರರಾಗಿ 1 ವರ್ಷ ತಿರುಗಾಟ ಮಾಡಿದೆ. ಅದ್ರ ಮಟ್ಟಿಗೆ ಒಪ್ಪುವಂಥದ್ದು, ಹಾಂ, ಒಪ್ಪುವಂಥದ್ದು. ಚೆಂಡೆ ನಮ್ಮ ಗುರುಗಳೆಲ್ಲ ಚೆಂಡೆ ನಂಬರ್ 1 ಚೆಂಡೆಗಾರ. ಎಲ್ಲದ್ರಲ್ಲೂ ಎ ಗ್ರೇಡ್ ಅದು, ಸುಮ್ಮನೆ ಗೊತ್ತಿರೋದಕ್ಕೆ ಅಲ್ಲ, ಹ್ಮ್ 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 ಹ್ಮ್. ಎಲ್ಲದ್ರಲ್ಲೂ ಎ ಗ್ರೇಡ್ ಕಲಾವಿದರು. ಸರ್ ಒಂದು ಪದ್ಯ ಹೇಳಿ ಅಲ್ಲ, ನೀವೊಂದು ಪದ್ಯ ಹೇಳಿ. ಕೈ ಮಾತ್ರ. ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಪರ್ಣಶಾಲೆಯ ನೋಡಿ ನಿರ್ಮಲ ನೋಡಿ
ಪರಿಮಿತವಾದ ಅರ್ಥ. ಆ ಕುಣದಲ್ಲಿ ಬಂದು ನಿಂತ ಪರಿಮಿತವಾಗಿ ಅರ್ಥ ಹೇಳಿದ ಕೂಡಲೇ ಅದರ ಬೆನ್ನಿಗೆ ಪದ, ಪದ ಮಾತು, ಪದ ಮಾತು. ಅಷ್ಟು ಚಂದದಲ್ಲಿ ಬೋರ್ ಆಗಲಿ ವಿದ್ಯೆ ಹೇಳಿದು ಎಂತ ಬಾಯಿ ಬಂದು ಮಾತಾಡೋದು ಅದೆಲ್ಲ ಇಲ್ಲ. ಬಾಯಿಪಾಠ ಬೇಕು, ಬಾಯಿಪಾಠ ಆಗೋದ್ರ ಬಲವೇ ಬಾಯಿಪಾಠ ಅಲ್ವಾ? ಹೌದು, ಬಾಯಿಪಾಠ ಬರಬೇಕು. ನೋಡಿ ನನಗೆ ಈಗ ಕೇಳಿಸ್ಬಾರ ಅದು ಸ್ವಲ್ಪ ಮಾಡ್ತಾ ಇತ್ತು. ಹೌದು, ರೂಢಿಗಳು ಮುಂಚೆ. ಹೌದು, ಅಲ್ಲ ಅದು ಈಗಿನ ಸ್ಥಿತಿಗೆ ಅದಲ್ಲ, ಹಿಂದೆ ಹೇಳಿದ ಹಿಂದೆ ಮರೆವು ಮನುಜರಿಗೆ ಗಾಢ ತೈದ ತರಗಿಡದಿನ್ನ ದಿತ್ತ ತಯ್ಯತ್ತ ಮರೆವು ಮನುಜರಿಗೆ ಗಾಢ. ಹೌದಾ? ಯಾವ್ದು ಯಾವ ಪ್ರಸಂಗ ಇದರದ್ದು ಬಬ್ರಾನ್ಗಳ ಅಲ್ಲಿ ಮಾಶಸ್ ಹೇಳೋದು ಅದು ಹಾಗೆ ನೀವು ಆನ್ ಮಾಡಿದ್ದೀರ ಅಂದರೆ ಅಲ್ಲಿರೋದು ಏನಂತ ಹೇಳಿದ್ರೆ ಜೀವನದ ಸನ್ನಿವೇಶಗಳನ್ನು ಈ ಪ್ರಸಂಗ ಚರ್ಚೆ ಮಾಡಿಕೊಡ್ತದೆ ಪ್ರೇಕ್ಷಕರಿಗೆ. ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ನಾಯಕ ಮತ್ತು ಖಳನಾಯಕದಲ್ಲಿ ಅದು ಬರುವುದಿಲ್ಲ. ರಾವಣ ದುಷ್ಟ, ಆದರೆ ದುಷ್ಟನಾದರೂ ಅವನಲ್ಲಿ ಗುಣಗಳಿದ್ದಾವೆ. ಅಲ್ಲ, ಯಾಕೆ ಪರಿವರ್ತಿಸಬೇಕು ಅಂತ ನನ್ನ ಪ್ರಶ್ನೆ. ಅದನ್ನು ಖಳನಾಯಕ ಅಂತ ಯಾಕೆ ಅದನ್ನು ಹೊಸ ರೀತಿ ತಿರುಗಿಸಬೇಕು? ಅಲ್ಲ ಅದೇ ಅಂದ್ರೆ ಹೌದು, ಅಗತ್ಯ ಇಲ್ಲ, ಹೊಸ ರೀತಿಯಲ್ಲಿ ಅಗತ್ಯ ಇಲ್ಲ. ಖಳನಾಯಕ ಅಂತ ಯಾಕೆ? ಅವ ಬಣ್ಣದ ವೇಷ. ಹೌದು ಹೌದು, ಬಣ್ಣದ ವೇಷ, ಬಣ್ಣದ ವೇಷ. ಅವನ ಮನಸ್ಥಿತಿ ಸರಿಯಾದ ವೇಷ ಹಾಗೆ ಮನಸ್ಥಿತಿಗೆ. ಹೌದು, ಅವನನ್ನು ಒಳ್ಳೇದು ಮಾಡುವ ಅಗತ್ಯ ಇಲ್ಲ. ಅದು ವಿಭೀಷಣನನ್ನು ಯಾಕೆ ಮಾಡಲಿಲ್ಲ ಹಾಗೆ? ಹೌದು ಹೌದು, ವಿಭೀಷಣ ಪಕಡಿಯಲ್ಲಿ ಅಲ್ವಾ? ಹೌದು, ಪಕಡಿ ಮುಂಡಾಸನಲ್ಲಿ ಅದ್ರ ಮಂಗಲ ವೇಷ ಅಲ್ವಾ? ಹೌದು, ಹೌದು. ಹೀಗೆ ಬೇಕಾದಷ್ಟು ಉಂಟು. ನಾವು ಇನ್ನೂ ಹೊಕ್ಕೊಡೋದು ಇದೆ, ಬಿರುದಿಂದ ಎಳಿಬೇಕು ಅಲ್ವಾ? ಎಷ್ಟೋ ಉಂಟು, ಬಹಳ ದೊಡ್ಡ ಒಂದು ಕಲೆ. ಅದು ಹಿರಿಯರನ್ನು ಕೊಟ್ಟದ್ದು ಉಂಟಲ್ಲ ನಮಗೆ. ಯಾವ ಸೊತ್ತು ಅಲ್ಲ, ಯಾವ ದುಡ್ಡು ಅಲ್ಲ, ಯಾವ ದುಡ್ಡು ಅಲ್ಲ, ಅದನ್ನು ಮಿಕ್ಕಿದ್ದು